ಇದೇನಲ್ಲ ಅದೇ ನಂಬರ್ಗೆ ಮಾಡಿದ್ದು ಮಾತಾಜಿ, ಆ ಗ್ರೂಪ್ ಅಲ್ಲಿ ಇರುವುದು. ನನಗೆ ಕಾಲ್ ಬಂದಿಲ್ಲ ಮತ್ತೆ. ಕಾಲ್ ಬಂದಿದ್ರೆ ಸ್ವಲ್ಪ ಹೊತ್ತು ನಾನ್ ಬಿಟ್ಟು ನಿಮ್ಗೆ ನಾನೇ ಕಳಿಸ್ತೀನಿ ಮಾಡ್ತೀನಿ. ನೋಡಿದ್ರೆ ಮಾತಾಜಿ. ನಾನು ವಾಟ್ಸಪ್ ಕಾಲ್, ವಾಟ್ಸಪ್ ಕಾಲ್ ಮಾಡಿದ್ದು ಮಾತಾಜಿ. ಹೌದಾ? ಹಾ ಓಕೆ ಮಾತಾಜಿ, ಕ್ಲಾಸ್ ಹರೇ ಸ್ಟಾರ್ಟ್ ಮಾಡಿ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 133. ಆತ ಏವ ಶ್ರೀ ಕೃಷ್ಣ ಚೈತನ್ಯ ಗೋಸಾಯಿ ಸರ್ವ ಅವತಾರ ಲೀಲಾಕಾರಿ ಸಾಬೇರಿ ಸಬಾರೆ ದುಃಖಾಯಿ ದೇಖಾಯಿ ಸರ್ವ ಅವತಾರ ಲೀಲಾಕಾರಿ ಸಾಬೇರೆ ದೇಖಾಯಿ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜು ಪ್ರಭುಜಿ ಓದಿ. ಹರೇ ಕೃಷ್ಣ. ಶ್ಲೋಕ 133 ಅಲ್ಲ ಮತ್ತೆ ಅದೇ ಅಲ್ಲ? ಹೌದು ಮತ್ತೆ ಪ್ರಭುಜಿ. ಹರೇ ಕೃಷ್ಣ. ಶ್ಲೋಕ 133. ಆತ ಏವ ಶ್ರೀ ಕೃಷ್ಣ ಚೈತನ್ಯ ಗೋಸಾಯಿ ಸರ್ವ ಅವತಾರ ಲೀಲಾಕರಿ ಸಬಾರೆ ದೇಖಾಯಿ. ಆತ ಏವ ಆದ್ದರಿಂದ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ಗೋಸಾಯಿ ಪ್ರಭು ಸರ್ವ ಎಲ್ಲ ಅವತಾರ ಲೀಲಾ ನಾನಾ ಅವತಾರಗಳ ಲೀಲೆಗಳು ಕರಿ ಪ್ರದರ್ಶಿಸಿದರು. ಸಬಾರೆ ಪ್ರತಿಯೊಬ್ಬರಿಗೂ, ದೇಖಾಯಿ ಅವರು ತೋರಿಸಿದರು. ಅನುವಾದ: ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಎಲ್ಲ ನಾನಾ ಅವತಾರಗಳ ಎಲ್ಲ ಲೀಲೆಗಳನ್ನು ಪ್ರತಿಯೊಬ್ಬರಿಗೂ ಪ್ರದರ್ಶಿಸಿದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ನಾವು ನೆನ್ನೆನೂ ಅದು ಪ್ರಶ್ನೆ ಕೇಳಿದ್ರು, ನನ್ಗೆ ಇಂಟರ್ನೆಟ್ ಸರಿ ಇರ್ಲಿಲ್ಲ, ಪ್ರಶ್ನೆ ಸರಿಯಾಗಿ ಕೇಳಿಸಿಲ್ಲ. ಅಂದ್ರೆ ಕೃಷ್ಣ ಇಲ್ಲಿ ನಾವು ಅವತಾರಿ ಅಂತ ಹೇಳ್ತೀವಿ ಅಲ್ವಾ. ಎಲ್ಲಾ ಅವತಾರಗಳ ಮೂಲ ಎಲ್ಲಿಂದ ಬರುತ್ತೆ? ಕೃಷ್ಣನಿಂದ ಬರುತ್ತೆ. ಅವತಾರಿ ಅಂದ್ರೆ ಏನಪ್ಪಾ? ಎಲ್ಲಾ ಅವತಾರಗಳನ್ನ ಕಳಿಸ್ತಕ್ಕಂಥವನು, ಮೂಲ ಅವನಾಗಿದ್ದಾನೆ. ಅವತಾರ ಅಂದ್ರೆ ಅಲ್ಲಿಂದ ಕಳ್ಸಲ್ಪಟ್ಟತಕ್ಕಂಥವನು ಅಲ್ವಾ. ಇಲ್ಲಿ ಕೃಷ್ಣರಾಜ ಕವಿರಾಜ ಗೋಸ್ವಾಮಿ ನಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಕೃಷ್ಣ ಅವತಾರಿ ಅಂತಾನೆ ನೇರವಾಗಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಅದೇ ನಾವು ನೋಡ್ದಲ್ವಾ, ಕೃಷ್ಣ ಅವತಾರ ಮತ್ತೆ ಅವತಾರಿ ಎರಡರಲ್ಲೂ ಅಭೇದ ಅಂತ. ಅಂದ್ರೆ ಕೃಷ್ಣನಿಂದನೇ ಎಲ್ಲಾ ವಿಸ್ತರಣೆಗಳು ಬರ್ತಕ್ಕಂಥದ್ರಿಂದ ಅದನ್ನ ನಾವು ಅಭೇದ ಅಂತ ನೋಡ್ತೀವಿ. ಸೊ ಅದನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಅಂದ್ರೆ ಕೃಷ್ಣನು ಬೇರೆ ಬೇರೆ ರೀತಿಯಲ್ಲಿ ಎಷ್ಟೊಂದು ಅವತಾರಗಳನ್ನ ಪಡ್ಕೊಂಡ್ ಬರ್ತಾನೆ. ಕೆಲವರು ಕೃಷ್ಣನನ್ನ ನರನಾರಾಯಣ ಅಂತ ತಿಳ್ಕೊಂಡ್ರು, ಕೆಲವರು ವಾಮನ ಅಂತ ತಿಳ್ಕೊಂಡ್ರು, ಕೆಲವರು ಕ್ಷೀರೋದಕಶಾಯಿ ವಿಷ್ಣುನೇ ಕೃಷ್ಣನಾಗಿ ಬಂದಿದ್ದಾನೆ ಅಂತ ತಿಳ್ಕೊಂಡ್ರು ಅಲ್ವಾ. ಸೊ ಇಲ್ಲಿ ನರನಾರಾಯಣ, ವಾಮನ, ಕ್ಷೀರೋದಕಶಾಯಿ ವಿಷ್ಣು ಇವರೆಲ್ಲ ಅವತಾರಗಳು. ಕೃಷ್ಣ ಏನು ಅವತಾರಿ ಆಗಿದ್ದಾನೆ ಅಂತ. ಅಂದ್ರೆ ಇಲ್ಲಿ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ, ಕೃಷ್ಣ ಯಾಕೆ ಅವತಾರಿ ಅಂದ್ರೆ, ಅವತಾರಿ ಆಗಿರೋದ್ರಿಂದ ಅವನು ಎಲ್ಲ ಅವತಾರಗಳು ಅವನಿಂದ ಬರುತ್ತೆ ಅಲ್ವಾ. ಈಗ ಒಂದು ಅವತಾರವನ್ನ ತಗೊಂಡ್ರೆ ಆ ಅವತಾರದಿಂದ, ಈಗ ಮತ್ಸ್ಯ ಇದ್ರೆ ಮತ್ಸ್ಯ ಅವತಾರನೇ ಇರುತ್ತೆ. ಮತ್ಸ್ಯ ಕೂರ್ಮನಾಗ್ಲಿಕ್ಕಾಗಲ್ಲ, ನರಸಿಂಹನಾಗ್ಲಿಕ್ಕಾಗಲ್ಲ, ನಾರಾಯಣನಾಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಭಗವಂತ ಯಾವ ಅವತಾರಗಳನ್ನು ಬೇಕಾದ್ರೂ ಪಡ್ಕೊಳ್ತಾನೆ. ಇದು ಅವತಾರಿಗೆ ಮತ್ತೆ ಅವತಾರಕ್ಕೆ ಇರ್ತಕ್ಕಂತಹ ಡಿಫ್ರೆನ್ಸ್ ಅಲ್ವಾ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಮುಂದುವರಿಸ್ತಾ ಹೇಳ್ತಿದ್ದಾರೆ ನಮ್ಗೆ. ಆದ್ರಿಂದ ಚೈತನ್ಯ ಮಹಾಪ್ರಭುಗಳು ಎಲ್ಲ ನಾನಾ ಅವತಾರಗಳ ಎಲ್ಲಾ ಲೀಲೆಗಳನ್ನು ಪ್ರತಿಯೊಬ್ಬರಿಗೂ ತೋರ್ಸ್ಕೊಟ್ರು. ಅಂದ್ರೆ ಪ್ರತಿಯೊಬ್ಬರಿಗೂ ಎಲ್ಲಾ ಲೀಲೆಗಳನ್ನ ಅವರು ತೋರ್ಸ್ಕೊಡ್ತಾರಲ್ವಾ. ಈಗ ಚೈತನ್ಯ ಮಹಾಪ್ರಭುಗಳು ಬಂದಾಗ ವರಾಹನ ಹಾಗೆ ತೋರ್ಸ್ಕೊಟ್ರು. ಹೇಗೆ? ಈಗ ಜಗಾಯಿ ಮದಾಯಿ ಎಷ್ಟೊಂದು ಪಾಪಗಳನ್ನ ಮಾಡಿದ್ರು ಅಲ್ವಾ. ಅವರನ್ನ ಉದ್ಧಾರ ಮಾಡಿದ್ರು. ಭೂಮಿಯನ್ನ ಹೇಗೆ ಉದ್ಧಾರ ಎತ್ತಿದ್ರು, ಅದೇ ರೀತಿ ಇಲ್ಲಿ ಜಗಾಯಿ ಮದಾಯನ ಪಾಪದಿಂದ ಎತ್ತಿದ್ರು ಅಂತ. ನಂತರ ಅಲ್ಲಿ ನರಸಿಂಹನ ಅವತಾರವನ್ನು ನೆನ್ಸ್ಕೋಬಹುದು. ಚಾಂದ್ಕಾಜಿಗೆ ಅವ್ರಿಗೆ ಅಹಂಕಾರ ಇರುತ್ತೆ. ಆ ಅಹಂಕಾರವನ್ನ ಅವರು ಕಳಿತಾರೆ. ಹಿರಣ್ಯಾಕ್ಷನನ್ನ ಹೇಗೆ ಸಂಹಾರ ಮಾಡ್ತಾರೆ, ಹಾಗೆ ಚಾಂದ್ಕಾಜಿಯಲ್ಲಿ ಇರ್ತಕ್ಕಂಥ ಅಹಂಕಾರ ಕಳಿತಾರೆ ಅಂತ ಹೇಳ್ತಾರೆ. ರಾಮನ ಹಾಗೆ ತೋರಿಸಿದ್ರು. ಹೇಗೆ? ತಾಯಿಯನ್ನ ಬಿಟ್ಟು ಅವರು ಸನ್ಯಾಸತ್ವವನ್ನ ತಗೊಳ್ತಾರೆ ಅಲ್ವಾ. ರಾಮ ಹೇಗೆ 14 ವರ್ಷ ಎಲ್ಲರನ್ನು ಬಿಟ್ಟು ಕಾಡಿಗೆ ಹೋದ, ಅದೇ ರೀತಿ ಅವರು ಸಹ ಕೃಷ್ಣನ ಹಾಗೇನು ತೋರಿಸ್ತಾರೆ. ಅಂದ್ರೆ ರಾಧಾ ಭಾವದಲ್ಲಿ, ಅಂದ್ರೆ ಕೃಷ್ಣನಿಗಾಗಿ ಅವರು ಅಳ್ತಾರೆ. ಹೀಗೆ ಅವರು ಚೈತನ್ಯ ಮಹಾಪ್ರಭುಗಳಾಗಿ ಬಂದಾಗ ಎಲ್ಲಾ ಲೀಲೆಗಳನ್ನು ಪ್ರತಿಯೊಬ್ಬರಿಗೂ ಪ್ರದರ್ಶಿಸಿದ್ರು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಕೃಷ್ಣನೇ ಎಲ್ಲಾ ಅವತಾರಗಳ ಮೂಲ ಆಗಿರೋದ್ರಿಂದ ಚೈತನ್ಯನ ರೂಪದಲ್ಲಿ ಬಂದಾಗ ವರಾಹ, ನರಸಿಂಹ, ರಾಮ, ಕೃಷ್ಣ ಎಲ್ಲರ ಲೀಲೆಯನ್ನ ಒಬ್ಬರೇ ಮಾಡಿ ಕಲಿಯುಗದಲ್ಲಿ ನಮ್ಗೆಲ್ಲ ತೋರ್ಸ್ಕೊಟ್ಟಿದ್ದಾರೆ ಅಂತ. ಹರೇ ಕೃಷ್ಣ. ಸೇಯಿ ರೂಪ ನಿತ್ಯಾನಂದ ಅನಂತ ಪ್ರಕಾಶ ಸೇಯಿ ಭಾವೆ ಕಾಹೆ ಮುಜೆ ಚೈತನ್ಯ ರಾಧಾಸ. ಹರೇ ಕೃಷ್ಣ.
ಹರೇ ಕೃಷ್ಣ. ಆರತಿ ಮಾತಾಜಿ ಓತಿ. ಹರೇ ಕೃಷ್ಣ ಮಾತಾಜಿ. ಹ್ಮ್. येहि रूपे नित्यानंद अनंत प्रकाश सेहि भावे काहे मुग्ध चैतन्य ರದಾಸ. ಈ ರೂಪೆ ಈ ರೀತಿಯಲ್ಲಿ ನಿತ್ಯಾನಂದ ಪ್ರಭು ನಿತ್ಯಾನಂದರು ಅನಂತ ಪ್ರಕಾಶ ಅನಂತ ಅಭಿವ್ಯಕ್ತಗಳನ್ನು ಸೇಯಿ ಭಾವೆ ಆ ದಿವ್ಯ ಭಾವದಲ್ಲಿ ಕಹೆ ಅವರು ಹೇಳುತ್ತಾರೆ. ಮುಂಗೆ ನಾನು ಚೈತನ್ಯರ ದಾಸ ಚೈತನ್ಯ ಮಹಾಪ್ರಭುಗಳ ದಾಸ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ಪ್ರಭು ನಿತ್ಯಾನಂದರಿಗೆ ಅನಂತವಾದ ಅವತಾರಗಳಿವೆ. ದಿವ್ಯ ಭಾವದಲ್ಲಿ ಅವರು ತಮ್ಮನ್ನು ತಾವೇ ಚೈತನ್ಯ ಮಹಾಪ್ರಭುಗಳ ದಾಸರೆಂದು ಕರೆದುಕೊಳ್ಳುತ್ತಾರೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ನಾವು ನಿತ್ಯಾನಂದ ಪ್ರಭುಗಳ ಬಗ್ಗೆ ತಿಳ್ಕೊಳ್ತಾ ಇದೀವಿ. ನಿತ್ಯಾನಂದ ಪ್ರಭುಗಳಿಗೂ ಅನಂತವಾದ ಅವತಾರಗಳಿದೆ ಅಲ್ವಾ? ಅವರು ಆದ್ರೂ ಏನ್ ಹೇಳ್ತಿದ್ದಾರೆ? ನಾನು ಚೈತನ್ಯ ಮಹಾಪ್ರಭುಗಳ ದಾಸ ಅಂತಾನೆ ಹೇಳ್ತಾ ಇದ್ದಾರೆ ಅಲ್ವಾ? ನಾವು ನೋಡಿದ್ವಿ ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಬಲರಾಮನೇ. ನಾವು ಸಂಕರ್ಷಣನಾಗಿ ಬರ್ತಾರೆ, ಶೇಷನಾಗಿ ಬರ್ತಾರೆ, ಕ್ಷೀರೋದಕಶಾಹಿ ವಿಷ್ಣು, ಮಹಾವಿಷ್ಣು ಎಲ್ಲ ಇವರೇ ಆಗಿರ್ತಕ್ಕಂಥದ್ದು ಅಲ್ವಾ? ನಿತ್ಯಾನಂದ ರಾಮನೇ ಇಷ್ಟೆಲ್ಲ ಅವತಾರಗಳನ್ನ ಪಡ್ಕೊಂಡ್ ಬಂದಿರೋದು. ಇವರು ಚೈತನ್ಯನಿಗೆ ಸಮಾನವಾಗೇ ಇರ್ತಾರೆ. ಅವ್ರ ಅಣ್ಣನ ಸ್ಥಾನದಲ್ಲಿದ್ದಾರೆ ಇವರು ಅಲ್ವಾ? ಆದ್ರೂ ಸಹ ಅವರು ಪ್ರೇಮ ಭಾವದಿಂದ ನಾನು ಅವನ ದಾಸ ಅಂತಾನೆ ಅವರು ಹೇಳ್ತಿದ್ದಾರೆ ಅಲ್ವಾ? ನಿತ್ಯಾನಂದ ಅವತಾರಿನೇ ಇಲ್ಲಿ ಅಲ್ವಾ? ಬ್ರಹ್ಮ ಏನು ಕೃಷ್ಣ ಬೇರೆ ಅಲ್ಲ, ಬಲರಾಮ ಬೇರೆ ಅಲ್ಲ ಅಂತ ನಾವು ಹೇಳ್ತೀವಿ. ಆದ್ರೂ ಅವರು ನಾನಿಲ್ಲಿ ದಾಸ ಅಂತ ಹೇಳ್ತಿದೀವಿ. ನಾವು ಜೀವಿಗಳು ದಾಸರಾಗ್ತಿದ್ರೆ ಹೇಗೆ? ನಾವೇ ದಾಸರಾಗೋದಿಲ್ಲ. ನೋಡಿ, ಭಗವಂತನ ಇಂತ ಏನ್ ಹೇಳ್ತೀವಿ? ನಿತ್ಯಾನಂದರೇ ನಾನ್ ಭಗವಂತನ ಭಕ್ತ ಅಂತ ಹೇಳ್ತೀವಿ, ಅಂದ್ರೆ ದಾಸ ಅಂತ ಹೇಳ್ತಿದ್ದಾನೆ. ನಾವೆಲ್ಲ ಯಾವಾಗ್ಲೂ ಒಡೆಯರಾಗಿಕ್ಲಿಕ್ಕೆ ಬಯಸ್ತೀವಿ, ಭಗವಂತನ ದಾಸ ಅಂತ ಹೇಳ್ಕೊಳ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ದಾಸರಾಗಿ ಕೆಲ್ಸನೂ ಮಾಡೋದಿಲ್ಲ ನಾವು. ಎಸ್. ಕಬು ಗುರು ಕಬು ಸಖ ಕಬು ಭೃತ್ಯ ಲೀಲಾ ಪೂರ್ವೆ ಏನ ತೀನ ಬಾನೆ ರಜೆ ಕೈಲ ಕೇಲ. ಹರೇ ಕೃಷ್ಣ. ಹರೇ ಕೃಷ್ಣ. ರತ್ನ ಮಾತಾಜಿ, ಶ್ವೇತಾ ಮಾತಾಜಿ. ಹರೇ ಕೃಷ್ಣ. ರತ್ನ ಮಾತಾಜಿ, ಶ್ವೇತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ, ಓದಿ ಮಾತಾಜಿ. ಕಬು ಗುರು ಕಬು ಸಖ ಕಬು ಭೃತ್ತ ಲೀಲಾ ಪೂರ್ವೆ ಏನ ತೀನ ಭಾವೆ ಬ್ರಜೆ ಕೈಲ ಕೇಲ. ಕಬು ಕೆಲವು ಸಲ, ಗುರುಗಳು, ಕಬು ಕೆಲವು ಸಲ, ಸಖ ಗೆಳೆಯ, ಕಬು ಕೆಲವು ಸಲ, ಭೃತ್ಯ ಲೀಲಾ ಒಬ್ಬ ದಾಸನಾಗಿ ಲೀಲೆಗಳು, ಪೂರ್ವದಲ್ಲಿ ಏನ ಅಂತೆ, ತೀನ ಭಾವೆ ಮೂರು ವಿಭಿನ್ನ ಭಾವಗಳಲ್ಲಿ, ಬ್ರಜೆ ಬೃಂದಾವನದಲ್ಲಿ, ಕೈಲ ಕೇಲ ಕೃಷ್ಣನೊಡನೆ ಆಡುತ್ತಾನೆ. ಅನುವಾದ: ಕೆಲವು ಸಲ ಅವರು ಚೈತನ್ಯ ಮಹಾಪ್ರಭುಗಳನ್ನು ತಮ್ಮ ಗುರುಗಳಂತೆ ಸೇವಿಸುತ್ತಾರೆ, ಕೆಲವು ಸಲ ಗೆಳೆಯರಾಗಿ, ಕೆಲವು ಸಲ ದಾಸರಾಗಿ ಸೇವೆ ಸಲ್ಲಿಸುತ್ತಾರೆ. ಬೃಂದಾವನದಲ್ಲಿ ಪ್ರಭು ಬಲರಾಮನು ಈ ಮೂರು ವಿವಿಧ ಭಾವಗಳಲ್ಲಿ ಪ್ರಭು ಕೃಷ್ಣನಿಗೆ ಸೇವೆ ಸಲ್ಲಿಸಿದಂತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಿತ್ಯಾನಂದ ಪ್ರಭು ಚೈತನ್ಯನಿಗೆ ಮೂರು ಭಾವದಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಒಂದು ಗುರು ಅಂದ್ರೆ ಏನು? ಚೈತನ್ಯರಿಗೆ ಏನು ದೀಕ್ಷೆಯನ್ನ ತಗೊಳ್ತಾರಲ್ವಾ, ಅವಾಗ ಅವ್ರು ಹೇಳ್ತಾರಂತೆ, ಸನ್ಯಾಸ ತಗೊಳ್ಬೇಕಾದ್ರೆ ಅದಕ್ಕೆ ಮುಂಚೆ ನೀನು ಕೃಷ್ಣ ಮಂತ್ರವನ್ನ ಜಪಿಸು ಅಂತ ಹೇಳ್ತಾರೆ. ಮತ್ತೆ ಅವ್ರ ಸನ್ಯಾಸ ತಗೊಂಡ್ಮೇಲೆ ಅವ್ರ ಮಾಯಾವಾದಿ ಸನ್ಯಾಸಿಯಿಂದ ನಮ್ಗೆಲ್ಲ ಗೊತ್ತು ದೀಕ್ಷೆಯನ್ನ ತಗೊಳ್ಳೋದು. ಅವರು ಏಕದಂಡ ಸನ್ಯಾಸಿ ಆಗಿರ್ತಾರೆ. ಸೊ ಆ ದಂಡವನ್ನ ನಿತ್ಯಾನಂದ ಪ್ರಭುಗಳು ಮೂರ್ ತುಂಡು ಮಾಡ್ಬಿಟ್ಟು ಗಂಗೆಗೆ ಬಿಸಾಕ್ಬಿಡ್ತಾರೆ. ಅವಾಗ ಕೋಪ ಮಾಡ್ಕೊಂಡು 3 ದಿನ ಊಟ ಮಾಡಿರ್ಲಿಲ್ವಂತೆ ಚೈತನ್ಯ ಮಹಾಪ್ರಭುಗಳು. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಒಳಗಡೆ ಖುಷಿ ಆಗ್ತಿತ್ತು, ನನ್ನನ್ನು ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಯಾಕೆ ಅಂದ್ರೆ ಇಲ್ಲಿ ಅವರು ಏನು ಭಕ್ತಿಯನ್ನ ಪ್ರಚಾರ ಮಾಡ್ಬೇಕಾಗಿತ್ತು ಅಲ್ವಾ? ಸೊ ಇದಕ್ಕೆ ಮಾಯಾವಾದದ ಏಕದಂಡ ಅವ್ರಿಗೆ ಸಹಕರಿಸ್ತಾ ಇರಲ್ಲ. ಸೊ ಆದ್ರಿಂದ ಅವ್ರ ಹಾಗೆ ಮಾಡ್ತಾರೆ. ಸೊ ಹೀಗೆ ಗುರುವಾಗಿ ಅವರು ಅವ್ರಿಗೆ ಗೈಡ್ ಮಾಡ್ತಿರ್ತಾರೆ. ನಂತರ ಚೈತನ್ಯ ಮಹಾಪ್ರಭುಗಳು ದಾಸ್ಯ ಭಾವದಲ್ಲಿ ಅಂದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ಹೇಗೆ ದಾಸ್ಯ ಭಾವದಿಂದ ಮಾಡ್ತಾರೆ ಅಂದ್ರೆ, ಈ ಜಗೈ ಮದೈನ ಉದ್ಧಾರ ಮಾಡಿದ್ದನ್ನು ನಾವು ನೋಡ್ಬೋದಲ್ವಾ? ಅವರು ಹೊಡೆದು ಬಿಡ್ತಾರೆ, ತಲೆಗೆ ರಕ್ತ ಬರುತ್ತೆ ಅಲ್ವಾ? ಸೊ ಅವಾಗ ಅವರು ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗೆ ರಕ್ತ ಬಂದಿದ್ ನೋಡಿ ಅವರು ಸುದರ್ಶನ ಚಕ್ರವನ್ನ ತೆಗಿಲಿಕ್ಕೆ ಹೋಗ್ತಾರೆ. ಆದ್ರೆ ಅವ್ರು ಏನ್ ಮಾಡ್ತಾರೆ? ಇಲ್ಲ, ಬೇಡ ನೀವು ಹೊಡೆದ್ರು ಸರಿ, ನೀವ್ ಏನ್ ಮಾಡಿದ್ರು ಸರಿ, ನೀವ್ ಏನ್ ಮಾಡಿ ಹರಿನಾಮವನ್ನ ಹೇಳಿ ಅಂತ ಹೇಳ್ತಾರೆ.
ಅಂದ್ರೆ ಹರಿನಾಮವನ್ನ ಅಂದ್ರೆ ಭಗವಂತನ ಬಗ್ಗೆ ಪ್ರಚಾರ ಮಾಡೋದೇ ಇವರ ಕಾರ್ಯ ಅಲ್ವಾ. ಸೊ ಈ ರೀತಿಯಾಗಿ ಅವರು ಸೇವೆಯನ್ನ ಮಾಡ್ತಾರೆ ದಾಸನಾಗಿ. ಅಂದ್ರೆ ಚಪ್ಪಲಿ ಹೊರೋದಾಗ್ಬೋದು, ವಸ್ತ್ರವನ್ನ ಎಲ್ಲ ಅಂದ್ರೆ ಹೇಗೆ ಸೇವಕ ಹೇಗೆ ಹಿಂದೆ ಹೋಗ್ತಾರೆ, ಸೊ ಅದೇ ರೀತಿ ಇವರು ಚೈತನ್ಯರ ಹಿಂದೆ ಇವ್ರಿಗೆ ಸೇವೆಯನ್ನ ಮಾಡ್ತಾ ಇದ್ರು. ಹೀಗೆ ಅವರು ನೆಕ್ಸ್ಟ್ ಇನ್ನೊಂದು ಏನು, ಗುರುವಾಗಿ ಗೆಳೆಯನಾಗಿ ಅಲ್ವಾ. ನಾವು ಪಾನಿಹಟ್ಟಿ ಇದನ್ನ ನೆನ್ಸ್ಕೋಬಹುದು ಅಲ್ವಾ, ಚಿಡಿದಹಿ ಉತ್ಸವ ಮಾಡ್ತಾರಲ್ವಾ, ಅಲ್ಲಿ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಒಂದೇ ಪಂಕ್ತಿಯಲ್ಲಿ ಊಟಕ್ಕೆ ಕೂತಿರ್ತಾರಂತೆ. ತಮಾಷೆ ಮಾಡ್ತಾ ಚೈತನ್ಯರ ಮುಖಕ್ಕೆ ಮೊಸರು ಹೆರ್ಚೋದು, ಚೈತನ್ಯ ನಗ್ತಾ ನಿತ್ಯಾನಂದರ ಮುಖಕ್ಕೆ ಹೆರ್ಚೋದು, ಆಮೇಲೆ ಅವರು ಸಂಗೀತನೆಯನ್ನ ಹೆಗಲ್ ಮೇಲೆ ಹೆಗಲ್ ಕೈ ಹಾಕೊಂಡು ಗೆಳೆಯರ ಹಾಗೆ ಕುಣಿಯೋದು. ಹೀಗೆ ಅಂದ್ರೆ ನಾವು ನೋಡ್ತೀವಲ್ಲ, ಕೃಷ್ಣ ಬಲರಾಮರು ಸಹ ರಜಧಾಮದಲ್ಲಿ ಹಸು ಕಾಯ್ತಾ ಹೇಗೆ ಆಟ ಆಡ್ತಾ ಇದ್ರಲ್ವಾ, ಅದೇ ರೀತಿ ಇಲ್ಲಿ ಗೌರನಿತಾಯಿ ಹಾಗೆ ಮಾಡ್ತಾ ಇದ್ರಂತೆ. ಸೊ ಇದು ಸಖ್ಯಭಾವ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಅವರು ಸೇವೆನ ಸಲ್ಲಿಸ್ತಾ ಇದ್ರು. ಋಷ ಆಜ್ಞಾ ಕೃಷ್ಣ ಸನೆ ಮಾತಾ ಮಾತಿ ರಾಣಿ, ಕೃಷ್ಣ ಕೃಪೆ ಕರಿತಾರ ಪಾದ ಸಂವಾಹನ. ಹರೇ ಕೃಷ್ಣ. ಹರೇ ಕೃಷ್ಣ. ರತ್ನ ಮಾತಾಜಿ, ರತ್ನ ಇಬ್ಬರಿದ್ದೇರೆ, ರತ್ನ ಬಸವರಾಜ್ ಮತ್ತೆ ರತ್ನ. ಓದಿ ಒಬ್ರು. ನಾನು ಓದ್ಲಾ ಮಾತಾಜಿ? ಓದಿ. ಶ್ಲೋಕ 136. ವೃಷಾಂಗ್ನ ಕೃಷ್ಣ ಸನ್ನೆ ಮಾತಾ ರಾಣ, ಕಬು ಕೃಷ್ಣ ಕರೆ ಕಂಗ್ನರ ಪಾದ ಸಂವಾಹನ. ವೃಷಾಹನ ಗೂಳಿಯಾಗಿ, ಕೃಷ್ಣ ಸನೆ ಕೃಷ್ಣನೊಡನೆ, ಮಾತಿ ರಣ ತಲೆಗೆ ತಲೆ ಡಿಕ್ಕಿ ಕೊಟ್ಟು ಸೆಣಸಾಡುವುದು. ಕಬು ಕೆಲವು ಸಲ, ಕೃಷ್ಣನು ಕರೆ ಮಾಡುತ್ತಾನೆ, ಕಂಗ್ನರ ಅವನ ಪಾದ ಸಂವಾಹನ ಪಾದಗಳನ್ನು ಒತ್ತುತ್ತಾನೆ. ಅನುವಾದ: ಗೂಳಿಯಂತೆ ಆಡುತ್ತಾ ಪ್ರಭು ಬಲರಾಮನು ಕೃಷ್ಣನೊಡನೆ ತಲೆಗೆ ತಲೆ ಡಿಕ್ಕಿ ಹೊಡೆದು ಸೆಣಸಾಡುತ್ತಾನೆ. ಕೆಲವು ಸಲ ಪ್ರಭು ಬಲರಾಮನ ಪಾದಗಳನ್ನು ಒತ್ತುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಕೃಷ್ಣ ಬಲರಾಮರ ಫಾಸ್ಟ್ ಟೈಮ್ ಅನ್ನ ಹೇಳ್ತಿದ್ದಾರೆ ಅಲ್ವಾ. ಇಲ್ಲಿ ಅವ್ರೇನೋ ಗೂಳಿಗಳ ಹಾಗೆ ಒಬ್ರಿಗೊಬ್ರು ಗುದ್ದಾಡ್ತಾ ಇದ್ರಂತೆ. ಆದ್ರೆ ಇದು ಹೊಡೆದಾಟ ಅಲ್ಲ, ಅದು ಪ್ರೇಮದ ಆಟ ಅವರು ಅಲ್ವಾ. ನಂತರ ಅವರು ಆಡಿ ಸುಸ್ತಾದ್ಮೇಲೆ ಬಲರಾಮ ಮಲ್ಕೊಂಡ್ಬಿಟ್ರೆ ಏನ್ ಮಾಡ್ತಿದ್ರು, ಬಲರಾಮನ ಪಾದಗಳನ್ನ ಹೋಗ್ಬಿಟ್ಟು ಕೃಷ್ಣ ಒತ್ತುತ್ತಾ ಇದ್ರಂತೆ. ನೋಡಿ, ಇಲ್ಲಿ ಬಲರಾಮನ ಯಾವಾಗ್ಲೂ ನಾನು ದಾಸ ಅಂತ ಹೇಳ್ತಾರೆ ನೋಡಿ. ಆದ್ರೆ ಭಗವಂತನು ಸಹ ಏನು ಸೇವೆನ ಮಾಡ್ಲಿಕ್ಕೆ ಹಿಂಜರಿಯೋದೇ ಇಲ್ಲ ಅಲ್ವಾ. ಬಲರಾಮ ಮಲ್ಕೊಂಡಿದ ತಕ್ಷಣ ಸುಸ್ತಾಗಿ ಹೋಗ್ಬಿಟ್ಟು ಇವರು ಸಹ ಪಾದಗಳನ್ನ ಒತ್ತುತ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾರೆ. ಸೊ ಅದರಿಂದ ಇಲ್ಲಿ ಪ್ರೇಮದಲ್ಲಿ ಚಿಕ್ಕವರು ದೊಡ್ಡವರು ಅಂತಕ್ಕಂಥದ್ದು ಏನು ಇಲ್ಲ ಅಲ್ವಾ. ಬಲರಾಮ ಯಾವಾಗ್ಲೂ ಸಖ, ಅವನು ಕೆಲವೊಮ್ಮೆ ಪ್ರಭು ಆಗಿರ್ತಾನೆ. ಕೆಲವೊಮ್ಮೆ ಕೃಷ್ಣ ಸೇವೆ ಮಾಡೋಕೆ ನಾಚೋದೇ ಇಲ್ಲ, ಅವನು ಸಹ ದಾಸನಾಗಿ ಸೇವೆಯನ್ನು ಸಹ ಮಾಡ್ಬಿಡ್ತಾನೆ. ಅದೇ ರೀತಿ ಈ ಗೌರಲೀಲೆಯಲ್ಲೂ ಸಹ ನಿತ್ಯಾನಂದ ಚೈತನ್ಯರಿಗೆ ಗೆಳೆಯನಾಗಿ ಆಟ ಆಡ್ತಾ ಇದ್ರು, ದಾಸನಾಗಿ ಸೇವೆ ಮಾಡ್ತಾ ಇದ್ರು. ಬಲರಾಮನ ಲೀಲೆಯಲ್ಲಿ ನಿತ್ಯಾನಂದರ ಲೀಲೆನೂ ಸಹ ಅದೇ ರೀತಿ ಇದೆ. ಬಲರಾಮನ ಲೀಲೆ ಹೇಗಿತ್ತಲ್ವಾ ಅಲ್ಲಿ, ಅದೇ ರೀತಿ ಇಲ್ಲಿ ನಿತ್ಯಾನಂದರ ಲೀಲೆ ಇದೆ ಅನ್ನೋದನ್ನೇ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಅಪ್ಪನಾಕೆ ಭೃತ್ಯ ಕರಿ ಕೃಷ್ಣೇ ಪ್ರಭು ಜಾನೆ, ಕೃಷ್ಣೇರ ಕಲಾರ ಕಲಾ ಅಪ್ಪನಾಕೆ ಮನೆ. ಹರೇ ಕೃಷ್ಣ. ಹರೇ ಕೃಷ್ಣ. ರತ್ನ ಮಾತಾಜಿ. ಹರೇ ಕೃಷ್ಣ. ರತ್ನ ಮಾತಾಜಿ ಓದಿ. ಇಲ್ಲವಾ? ಭವ್ಯ ಮಾತಾಜಲ್ಲ ಇವರು. ಗಾಯತ್ರಿ ಆರ್ ಮಾತಾಜಿ ಓದಿ. ಪ್ರೇಮ ರಾಘವ್ ಮಾತಾಜಿ ಓದಿ. ಯಾರು ಇಲ್ಲ. ಓದ್ತೇನೆ. ಶ್ಲೋಕ 137. ಅಪನಾಕೆ ಭೃತ್ಯ ಕರಿ ಕೃಷ್ಣೇ ಪ್ರಭು ಜಾನೆ, ಕೃಷ್ಣೇರ ಕಲ ಅಪನಾಕೆ ಮಾನೆ. ಅಪನಾಕೆ ತನ್ನನ್ನು ಭೃತ್ಯ ಕರಿ ದಾಸನೆಂದು ಭಾವಿಸಿಕೊಂಡು, ಕೃಷ್ಣನು ಪ್ರಭು ಒಡೆಯನು, ಜಾನೆ ಅವನು ತಿಳಿದಿದ್ದಾನೆ. ಕೃಷ್ಣೇರ ಪ್ರಭು ಕೃಷ್ಣನ, ಕಲ ಸ್ವಾಂಶವಾಗಿ, ಅಪನಾಕೆ ತನ್ನನ್ನು ಮಾನೆ ಪರಿಗಣಿಸಿಕೊಳ್ಳುತ್ತಾನೆ. ಅನುವಾದ: ಅವನು ತನ್ನನ್ನು ದಾಸನೆಂದು ಪರಿಗಣಿಸಿಕೊಳ್ಳುತ್ತಾನೆ, ಕೃಷ್ಣನು ತನ್ನ ಒಡೆಯ ಎಂದು ತಿಳಿದಿರುತ್ತಾನೆ. ಹೀಗೆ ಅವನು ತನ್ನನ್ನು ಅವನ ಸ್ವಾಂಶದ ಒಂದು ಅಂಶವಾಗಿ ಪರಿಗಣಿಸುತ್ತಾನೆ. ಧನ್ಯವಾದಗಳು. ಹರೇ ಕೃಷ್ಣ.
ಅಂದ್ರೆ ಇಲ್ಲಿ ಬಲರಾಮ ತನ್ನನ್ನ ಸೇವಕ ಅಂತ ಪರಿಗಣಿಸಿದ್ದಾನೆ, ಕೃಷ್ಣನನ್ನ ನನ್ನ ಯಜಮಾನ ಅಂತ ಅವ್ನು ತಿಳ್ಕೊಂಡಿದ್ದಾನೆ. ಹೀಗೆ ಯಾವಾಗ್ಲೂ ಅಂದ್ರೆ ಅವ್ರು ಭಾವಿಸ್ತಾರೆ ನಾನು ಕೃಷ್ಣನ ಪೂರ್ಣ ಭಾಗ ಅಂತ ಅವರು ಅದನ್ನ ಸ್ವೀಕರಿಸಿದ್ದಾರೆ. ಅವ್ರಿಗೆ ಗೊತ್ತು ಕೃಷ್ಣನ ನನ್ನ ಪೂರ್ಣ ಭಾಗನ, ಅಂದ್ರೆ ಒಂದು ಅಂಶ ನಾನು ಅಂತ, ಕೃಷ್ಣನ ಒಂದು ಭಾಗ ಅಂತ ಇಲ್ಲಿ ಅವರು ಸ್ವೀಕಾರವನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನಿತ್ಯಾನಂದ ಪ್ರಭು ತತ್ವದಲ್ಲಿ ಬಲರಾಮರೇ ಆಗಿದ್ದಾರೆ ಅಲ್ವಾ, ಚೈತನ್ಯನಿಗೆ ಸಮಾನವಾಗಿದ್ದಾರೆ. ಆದ್ರೂ ಅವರ ಹೃದಯದಲ್ಲಿ ಭಾವ ಬೇರೆ ಇದೆ. ಏನು? ನಾನು ಚೈತನ್ಯನ ದಾಸ ಅಂತಾನೆ, ಚೈತನ್ಯ ನನ್ನ ಪ್ರಭು ಅಂತಿದ್ದಾನೆ. ಯಾಕೆ? ಪ್ರೇಮದಲ್ಲಿ ನಾನು ಅವಾಗ್ಲೇ ಹೇಳ್ದಂಗೆ ದೊಡ್ಡವನು ಅನ್ನೋ ಅಹಂಕಾರ ಇರೋದಿಲ್ಲ. ಸೇವೆ ಮಾಡೋದ್ರಲ್ಲಿ ಅವ್ರಿಗೆ ಆನಂದ ಅಂತಕ್ಕಂಥದ್ದು ಇರುತ್ತೆ. ಇಲ್ಲಿ ನಾನು ಕೃಷ್ಣನ ಅಂಶ ಅಂದ್ರೆ ಕೃಷ್ಣ ನಾನು ಅವನ ಒಂದು ಭಾಗ ಆಗಿದ್ದೀನಿ, ಅಂದ್ರೆ ಕೃಷ್ಣನ ಒಂದು ಭಾಗ ನಾನು, ಅವನ ಒಂದು ಅಂಶ ನಾನಾಗಿದ್ದೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಅದರಿಂದ ಕೃಷ್ಣನ ದಾಸ ನಾನು ಅಂತ ಬದುಕೋದೇ ನಿತ್ಯಾನಂದರ ಶಿಕ್ಷಣ ಅಂತ ಹೇಳ್ತಾರೆ. ನಾವು ಹಾಗೆ ಕೃಷ್ಣನ ಏನು ದಾಸ ಅಂತ ನಾವು ಸಹ ಬದುಕ್ಬೇಕು ಅಂತ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಜೀವಿಗಳು ಸಹ ಕೃಷ್ಣನ ಅಂಶನೇ ಆಗಿದ್ದೀವಲ್ವಾ, ಆದ್ರೆ ನಾವ್ ಅದನ್ನ ಮರ್ತ್ಬಿಟ್ಟು ನಾನೇ ಪ್ರಭು ಅಂತಿದ್ದೀವಿ. ನಿತ್ಯಾನಂದ ಅವತಾರಿ ಆಗಿದ್ರು ನಾನ್ ದಾಸ ಅಂತ ಹೇಳ್ತಿದ್ದಾರೆ. ಋಷಯಮಾಣವು ನರ್ದಂತೌ ಯುಯುಧಾತೆ ಪರಸ್ಪರಂ ಅನುಕೃತ್ಯ ಋತೈ ಜಂತುಂಶ್ಚೇರುತ ಪ್ರಾಕೃತೌ ಯತ. ಹರೇ ಕೃಷ್ಣ. ದಯಾನವಿತ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಶ್ಲೋಕ 138. ವೃಷ್ಣೇಯ ಮಾನೋ ಅದೇ ಮಾತಾಜಿ 138 ಅಲ್ವಾ? ವೃಷ್ಣೇಯ ಮಾನೋ ನಾಧನುತೆ ಯುಯುಧಾತೆ ಪರಸ್ಪರಂ ಅನುಕೃತ್ಯ ರುಹೇತೈರ್ ಜಾನುಷ್ಯ ಚರತಾಂ ಪ್ರಕೃತ್ಯೋ ಯಥಾ. ಋಷಯಮಾನೋ ಗೂಳಿಯಂತೆ ಆಗಿ ನನದ್ಯೋ ಗುರುಯುಧಾತೆ ಇಬ್ಬರು ಹೋರಾಡುತ್ತಿದ್ದರು. ಪರಸ್ಪರ ಅನುಕೃತ್ಯಕರಿಸುತ್ತಾ ಋತೆ ಕೂಗುತ್ತಾ ಜಾನೋರ್ ಪ್ರಾಣಿಗಳು ಜಂತುರ್ ಪ್ರಾಣಿಗಳು ಚಿರತೋಂ ಆಡುತ್ತಿದ್ದರು. ಪ್ರಕೃತಿಯು ಸಾಮಾನ್ಯ ಬಾಲಕರ ಯಥ ಹಾಗೆ. ಅನುವಾದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಸಾಧಾರಣ ಹುಡುಗರಂತೆ ವರ್ತಿಸುತ್ತಾ ಅವರು ಗೂಳಿಗಳಂತೆ ಗುಟೂರು ಹಾಕುತ್ತಾ ಪರಸ್ಪರ ಹೋರಾಡುತ್ತಿದ್ದರು. ಅವರು ನಾನಾ ಪ್ರಾಣಿಗಳನ್ನು ಹೋರಾಡುತ್ತಿದ್ದರು. ಅವರು ನಾನಾ ಪ್ರಾಣಿಗಳನ್ನು ಅನುಕರಿಸಿ ನೆಟ್ವರ್ಕ್ ಇಲ್ಲ ಅವರಿಗೆ, ಬೇರೆ ಯಾರಾದ್ರೂ ಓದಿ ಮತ್ತೆ. ಅನುಸರಿಸಿ ಕೂಗುತ್ತಿದ್ದರು. ಆವರ್ತ ಉದಾಹರಣೆ ಬೇರೆಯವರು ಓದಿ, ಅದೇನು ಅರ್ಥವೇ ಆಗ್ಲಿಲ್ಲ. ಒಂದೇ ಲೈನ್ ಇರೋದು, ನಾನೇ ಓದ್ತೇನೆ. ಭಾವಾರ್ಥ ಇದು ಮತ್ತು ಮುಂದಿನ ಉದಾಹರಣೆಯು ಭಾಗವತದಿಂದ 10ನೇ ಕ್ಯಾಂಟೋ 11ನೇ ಅಧ್ಯಾಯದ 40 ಮತ್ತು
ಹತ್ತನೇ ಕ್ಯಾಂಟು 15.14 ಆರಿಸಿದ್ದು ಅಂತ ಅಂದ್ರೆ ಭಾಗವತದಿಂದ ತಗೊಂಡಿದ್ದನ್ನ ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸಾಮಾನ್ಯ ಹುಡುಗರಂತೆ ಅವ್ರು ವರ್ತನೆಯನ್ನ ಮಾಡ್ತಾ ಇದ್ದಾರೆ, ಗೂಳಿಗಳಂತೆ ಅವರಿಬ್ರು ಗರ್ಜಿಸ್ತಾ ಇದ್ದಾರೆ, ಏನೋ ಒಬ್ರಿಗೊಬ್ರು ಗುದ್ಕೊಂಡು ಗುಟ್ರು ಹಾಕ್ತಾ ಇದ್ದಾರೆ, ಮತ್ತೆ ವಿವಿಧ ಪ್ರಾಣಿಗಳ ಕೂಗನ್ನ ಅನುಸರಿಸ್ತಾ ಇದಾರಂತೆ ನೋಡಿ. ಅವರು ಅನುಸರಿಸ್ತಾ ಏನ್ ಮಾಡ್ತಿದ್ದಾರೆ, ಆಟ ಆಡ್ತಾ ಇದ್ದಾರೆ ಅಂತ. ಅಂದ್ರೆ ಕೃಷ್ಣ ಬಲರಾಮ ಇಬ್ರು ಗೂಳಿಗಳ ಹಾಗೆ ಆಗ್ತಾ ಇದ್ದಾರೆ, ಹಂಬ ಹಂಬ ಅಂತ ಗರ್ಜಿಸ್ತಾ ಇದ್ದಾರೆ, ತಲೆ ತಗ್ಗಿಸಿ ಒಬ್ರಿಗೊಬ್ರು ಗುದ್ದಾಡ್ಕೊಳ್ತಾ ಇದಾರಂತೆ. ಇದು ಒಡೆದಾಟ ಅಲ್ಲ, ಅವಾಗ್ಲೇ ಹೇಳ್ದಂಗೆ ಅಲ್ವಾ, ಅವರು ಪ್ರೀತಿ ಜಾಸ್ತಿ ಅವ್ರಿಗೆ, ಅದರಿಂದ ಏನು ಫ್ರೆಂಡ್ಸ್ ಹೇಗೆ ಆಟ ಆಡ್ತಾರೆ ಹಾಗೆ ಆಟ ಆಡ್ತಾ ಇದಾರಂತೆ. ಇನ್ನ ಅವರು ಹೇಗೆ ಪ್ರಾಣಿಗಳ ಹಾಗೆ ಅನುಕರಣೆ ಮಾಡ್ತಿದ್ದಾರೆ, ಕೋಗಿಲೆ ಹಾಗೆ ಕೂಗ್ತಿದ್ದಾರೆ, ನವಿಲಿನ ಹಾಗೆ ಕುಣಿತಿದ್ದಾರೆ, ಕೋತಿ ಹಾಗೆ ಮರದಿಂದ ಮರಕ್ಕೆ ಹಾರ್ತಾರಂತೆ, ಹುಲಿ ಹಾಗೆ ಗರ್ಜನೆಯನ್ನ ಮಾಡ್ತಾರಂತೆ. ಸಾಮಾನ್ಯ ಹುಡುಗರ ಹಾಗೆ ಅವರಿದ್ದಾರೆ ಅಲ್ಲಿ. ಅವರು ಈ ಜಗತ್ತಿನ ದೇವ್ರು ಅಲ್ವಾ ಇಬ್ರುನು. ಯಾರಿಗೂ ಗೊತ್ತೇ ಆಗೋದಿಲ್ಲ ಇವ್ರು ದೇವ್ರು ಬಂದಿದ್ದಾರೆ ಅಂತ, ಭಗವಂತ ಬಂದಿದ್ದಾನೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ಗೋಪಾಲ ಹುಡುಗರ ಜೊತೆ ಧೂಳಲ್ಲಿ ಹೊರಲಾಡ್ತಾ ಸಾಮಾನ್ಯ ಮಕ್ಕಳ ಹಾಗೆ ಆಟ ಆಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ರಜದಲ್ಲಿ ಕೃಷ್ಣ ಬಲರಾಮ ಇಬ್ರು ಗೂಳಿ ಆಟ ಆಡಿದ ಹಾಗೆ ನವದ್ವೀಪದಲ್ಲೂ ಸಹ ಗೌರನಿತಾಯಿ ಪಾನಿಹಟ್ಟದಲ್ಲಿ ಮೊಸರು ಹೆರ್ಚ್ಕೊಂಡು ಆಟ ಆಡಿದ್ರು, ಸಂಕೀರ್ತನೆ ಇಲ್ಲಿ ಕುಣಿದು ಕುಪ್ಪಳಿಸಿದ್ರು ಅಂತ ನಾವು ಇಲ್ಲಿ ಹೇಳ್ತೀವಿ. ಇಲ್ಲಿ ಏನಾದ್ರು ಸಾಮಾನ್ಯರಾಗಿಲ್ದಿರಾ ಐಶ್ವರ್ಯವನ್ನ ಬಿಚ್ಚಿಟ್ಬಿಟ್ರೆ, ನಾವು ನೋಡ್ತೀವಿ ವಿಶ್ವರೂಪವನ್ನ ತೋರಿಸಿದಾಗ ಅರ್ಜುನನೇ ಭಯಪಟ್ಟ ಅಲ್ವಾ. ಸೊ ಅವಾಗ ಜನರೆಲ್ಲ ಹೆದರ್ತಾರೆ ಅಲ್ವಾ. ಸೊ ಆದ್ರಿಂದ ಅವರು ಸಾಮಾನ್ಯನ ಹಾಗೆ ಬಂದಾಗ ಎಲ್ಲರಿಗೂ ಹತ್ರ ಆಗ್ತಾರೆ ಅಲ್ವಾ. ಸೊ ಆದ್ರಿಂದ ಅವರು ಸಾಮಾನ್ಯರ ಹಾಗೆ ಅವರುನು ಸಹ ಇದ್ರು ಇಲ್ಲಿ. ಶ್ಲೋಕ 139. ಕ್ವಚಿತ್ ಕ್ರೀಡಾ ಪರಿಶ್ರಾಂತಂ ಗೋಪೋ, ಮಾತಾಜಿ ಓದ್ತೀರಾ ಇದನ್ನ? ಕ್ವಚಿತ್ ಕ್ರೀಡಾ ಪರಿಶ್ರಾಂತಂ ಗೋಪೋತ್ಸಂಗೋಪಬರ್ಹಣಂ ಸ್ವಯಂ ವಿಶ್ರಾಮಯಂತ್ಯಾರ್ಯಂ ಪಾದ ಸಂವಾಹನಾದಿಭಿಃ. ಸರಿ ಆಯ್ತಾ? ಓದಿ ಸರಿ. ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಎಸ್ ಜೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 139. ಕ್ವಚಿತ್ ಕ್ರೀಡಾ ಪರಿಶ್ರಾಂತಂ ಗೋಪೋತ್ಸಂಗೋಪಬರ್ಹಣಂ ಸ್ವಯಂ ವಿಶ್ರಾಮಯತಿ ಆರ್ಯಂ ಪಾದ ಸಂವಾಹನಾದಿಭಿಃ. ಕ್ವಚಿತ್ ಕೆಲವು ಸಲ, ಕ್ರೀಡಾ ಆಡುವುದು, ಪರಿಶ್ರಾಂತಂ ಬಹಳ ಬಳಲಿ, ಗೋಪೋತ್ಸಂಗ ಗೋಪಬಾಲಕನ ತೊಡೆ, ಉಪಬರ್ಹಣಂ ಯಾರ ತಲೆದಿಂಬು, ಸ್ವಯಂ ಸ್ವತಃ ಪ್ರಭು ಕೃಷ್ಣನು, ವಿಶ್ರಾಮಯಂತಿ ವಿಶ್ರಮಿಸಿಕೊಳ್ಳಲು, ಆರ್ಯಂ ತನ್ನ ಅಣ್ಣ, ಪಾದ ಸಂವಾಹನ ಆದಿಭಿ ಅವನ ಕಾಲುಗಳನ್ನು ಒತ್ತುತ್ತಾ ಇತ್ಯಾದಿ. ಅನುವಾದ ಪ್ರಭುಪಾದರಿಗೆ ಜಯವಾಗಲಿ. ಕೆಲವು ಸಲ ಪ್ರಭು ಕೃಷ್ಣನ ಅಣ್ಣನಾದ ಪ್ರಭು ಬಲರಾಮನು ಆಟದ ನಂತರ ಬಳಲಿ ಗೋಪಬಾಲಕನೊಬ್ಬನ ತೊಡೆಯ ಮೇಲೆ ತಲೆಯಿಟ್ಟು ಮಲಗುತ್ತಿದ್ದನು. ಸ್ವತಃ ಕೃಷ್ಣನೇ ಅವನ ಪಾದಗಳನ್ನು ಒತ್ತುತ್ತಾ ಸೇವೆ ಸಲ್ಲಿಸುತ್ತಿದ್ದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡಿ, ಬಲರಾಮ ಕೃಷ್ಣ ಇಬ್ರು ಹಸು ಕಾಯ್ಲಿಕ್ಕೆ ಹೋಗಿರ್ತಾರೆ. ಅವಾಗ ಒಬ್ರಿಗೊಬ್ರು ನೋಡಿದ್ವಿ ಗುಳಿ ಹಾಗೆ ಗುದ್ದಾಡಿದ್ರು, ಮತ್ತೆ ಓಡಾಡಿ ಸುಸ್ತಾಗಿ ಇಲ್ಲಿ ಬಲರಾಮ ಏನ್ ಮಾಡಿದ್ರು, ಗೋಪ ಬಾಲಕನ ಮಡಿನಲ್ಲಿ ತಲೆ ಇಟ್ಟು ಮಲ್ಕೊಂಡ್ಬಿಟ್ರಂತೆ. ಅಂದ್ರೆ ಅವಾಗ ಏನ್ ಮಾಡಿದ್ರು, ಕೃಷ್ಣ ಬಂದು ಅವರ ಪಾದಗಳನ್ನ ಹೊತ್ತಿದ್ರು ಅಂತ ಇಲ್ಲಿ ಹೇಳ್ತಿದ್ದಾರೆ. ಕೃಷ್ಣ ಏನ್ ಮಾಡ್ತಾರೆ, ಸೇವಕರನ್ನ ಕರೆಯೋದಿಲ್ಲ ಯಾರೋ ಬನ್ನಿ ಹೊತ್ತಿ ಅಂತ, ತಾನೇ ಮೆಲ್ಲಿಗೆ ಬಂದ್ಬಿಟ್ಟು ಅವರ ಕೋಮಲ ಹೃದಯದಿಂದ ಬಲರಾಮನ ಪಾದಗಳನ್ನ ಹೊತ್ತುತ್ತಾರಂತೆ. ಕಾಲು ಹೊತ್ತೋದ್ ಮಾತ್ರ ಅಲ್ಲ, ಅವರು ಏನ್ ಕೆಲ್ಸ ಬೇಕಾದ್ರೂ ಬಲರಾಮನಿಗಾಗಿ ಮಾಡ್ತಾರೆ ಅಲ್ವಾ. ಬೆವರು ಹೊಡಿಸ್ತಾರೆ, ನೀರನ್ನ ಕುಡಿಸ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಭಗವಂತ ಇಲ್ಲಿ ಈಗ ಕೃಷ್ಣನ ದಾಸ ಬಲರಾಮ ಅಂತ ಹೇಳ್ತೀವಿ. ಇಲ್ಲಿ ಕೃಷ್ಣ ದಾಸನಾಗಿದ್ದಾನೆ, ಬಲರಾಮ ಪ್ರಭು ಆಗಿದ್ದಾನೆ ಅಲ್ವಾ. ಅಂದ್ರೆ ಪ್ರೇಮದಲ್ಲಿ ಮೇಲು ಕೀಳು ಅಂತಕ್ಕಂಥದ್ದೇ ಇಲ್ಲ. ಭಗವಂತ ಎಲ್ಲಾ ಸೇವೆಯನ್ನು ಮಾಡ್ತಾನೆ ನೋಡಿ. ಶ್ಲೋಕ 140. ಕೇಯಾಂ ವಾಕುತ ಆಯುಧ ದೈವಿ ವಾನಾರಿ ಉತಾಸುರಿ ಪ್ರಾಯೋ ಮಾಯಾಸ್ತು ಮೇ ಭರ್ತೂರ್ ನಾನ್ಯಾ ಮೇಪಿ ವಿಮೋಹಿನಿ. ಹರೇ ರೀನಾ ಕೃಷ್ಣ. ಮಾತಾಜಿ. ಗಾಯತ್ರಿ ಆರ್ ಕೋಡಿಕಲ್ ರೀನಾ ಮಾತಾಜಿ ಓದಿ. ಇಬ್ಬರು ಇಲ್ಲವಾ?
ಮಾತಾಜಿ ನಾನು ಓದ್ಲಾ ಮಾತಾಜಿ? ನಿನ್ನೆ ಕೂಡ ಓದ್ಲಿಲ್ಲ ಮಾತಾಜಿ. ಓದಿ ಓದಿ. ಶ್ಲೋಕ 140. ಏಯಂ ವಾಕುತಃ ಯಾತ ದೈವೀ ವಾನಾರಿ ಹುತಾಸುರಿ ಪ್ರಾಯೋ ಮಾಯಾಸ್ತು ಮೇ ಭರ್ತರ್ ನಾನ್ಯಾ ಮೇಪಿ ವಿಮೋಹಿನಿ. ಕಾ ಯಾರು, ಇಯಂ ಇದು, ವಾ ಅಥವಾ ಕುತುಹು ಎಲ್ಲಿಂದ, ಅಯಾತ ಬಂದಿದೆ, ದೈವಿ ದೇವತೆಯೇ, ವಾ ಅಥವಾ ನಾರಿ ಸ್ತ್ರೀಯೇ, ಉತ ಅಥವಾ ಅಸುರಿ ರಾಕ್ಷಸಿಯೇ, ಪ್ರಾಯಃ ಬಹುಪಾಲು ಪ್ರಸಂಗಗಳಲ್ಲಿ, ಮಾಯಾಶಕ್ತಿ ಅಸ್ತು ಅವಳು ಆಗಿರಬೇಕು, ಮೇ ನನ್ನ ಚರ್ತು ದಣಿಯ, ನಾ ಇಲ್ಲ, ಅನ್ಯ ಬೇರೆ ಯಾರು, ಮೇ ನನ್ನ, ಅಪಿ ನಿಶ್ಚಯವಾಗಿ, ವಿಮೋಹಿನಿ ಮೋಹಗೊಳಿಸಬಲ್ಲರು. ಅನುವಾದ. ಪ್ರಭುಪಾದರಿಗೆ ಜಯವಾಗಲಿ. ಈ ಯೋಗಿಕಾ ಶಕ್ತಿ ಯಾರು? ಇವಳು ಎಲ್ಲಿಂದ ಬಂದಳು? ಇವಳು ದೇವತೆಯೋ ಅಥವಾ ರಾಕ್ಷಸಿಯೋ? ಅವಳು ನನ್ನ ದಣಿ ಪ್ರಭು ಕೃಷ್ಣನ ಮಾಯಾಶಕ್ತಿಯೇ ಆಗಿರಬೇಕು, ಬೇರೆ ಯಾರೂ ನನ್ನನ್ನು ವಿಮೋಹಗೊಳಿಸಬಲ್ಲರು. ಭಾವಾರ್ಥ. ಪ್ರಭುವಿನ ಹುಡುಕಾಟದ ಲೀಲೆಗಳು ಬ್ರಹ್ಮನ ಮನಸ್ಸಿನಲ್ಲಿ ಅನುಮಾನಗಳನ್ನು ಉಂಟು ಮಾಡಿದವು. ಆದ್ದರಿಂದ ಕೃಷ್ಣನ ಪ್ರಭುತ್ವವನ್ನು ಪರೀಕ್ಷಿಸಲು ಬ್ರಹ್ಮನು ಪ್ರಭುವಿನ ಎಲ್ಲಾ ಕರುಗಳನ್ನು, ಗೋಪಾಲ ಬಾಲಕರನ್ನು ತನ್ನ ಯೋಗಿಕ ಶಕ್ತಿಯಿಂದ ಅಪಹರಿಸಿದನು. ಆದರೆ ಶ್ರೀಕೃಷ್ಣನು ಮೈದಾನದಲ್ಲಿ ಎಲ್ಲಾ ಕರುಗಳನ್ನು, ಮಕ್ಕಳನ್ನು ಮರಳಿ ತಂದಿರಿಸುವ ಮೂಲಕ ತನ್ನ ಪ್ರತಿಕ್ರಿಯೆಯನ್ನು ತೋರಿದನು. ಅಂತಹ ಅದ್ಭುತ ಪ್ರತಿಕ್ರಿಯೆಯನ್ನು ಕಂಡ ನಂತರದ ಬ್ರಹ್ಮನ ಆಶ್ಚರ್ಯಚಕಿತ ಭಾವನೆಗಳು ಈ ಶ್ಲೋಕದಲ್ಲಿ ದಾಖಲಾಗಿವೆ. ಭಾಗವತ 10.13.37. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ ಬ್ರಹ್ಮ ವಿಮೋಹನ ಲೀಲೆಯನ್ನ ಇಲ್ಲಿ ಹೇಳ್ತಿದ್ದಾರೆ ಅಲ್ವಾ? ಸೊ ಇಲ್ಲಿ ಈ ಮಾಯೆ ಯಾರು, ಎಲ್ಲಿಂದ ಬಂತು, ಇವಳು ದೇವತೆನ ರಾಕ್ಷಸಿಯ? ಇದು ನನ್ನ ಯಜಮಾನ ಕೃಷ್ಣನ ಮಾಯೇ ಇರ್ಬೇಕು, ಯಾಕಂದ್ರೆ ನನ್ನನ್ನ ಮೋಹಗೊಳಿಸೋ ಶಕ್ತಿ ಬೇರೆ ಯಾರಿಗೂ ಇಲ್ಲ ಅಂತ ಬ್ರಹ್ಮ ಇಲ್ಲಿ ಹೇಳ್ತಿದ್ದಾನೆ. ಯಾಕೆ ಹೀಗೆ ಹೇಳ್ತಿದ್ದಾರೆ ನಮ್ಗೆಲ್ಲ ಗೊತ್ತು. ಕೃಷ್ಣನ ಯೋಗ ಮಾಯೆಯಿಂದ ಏನ್ ಮಾಡ್ತಾರೆ ಅಂದ್ರೆ, ಯಾವಾಗ ಬ್ರಹ್ಮ ಬರ್ತಾನೆ, ಬ್ರಹ್ಮ ಬಂದ್ಬಿಟ್ಟು ಹಸು ಕರುಗಳನ್ನೆಲ್ಲ ಕದ್ಕೊಂಡು ಹೋಗ್ಬಿಡ್ತಾನೆ, ಪ್ಲಸ್ ಗೋಪ ಬಾಲಕರನ್ನು ಕದ್ಕೊಂಡು ಹೋಗ್ಬಿಡ್ತಾನೆ. ಅಂದ್ರೆ ಅಪಹರಣ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅಂದ್ರೆ ಇಲ್ಲಿ ಕೃಷ್ಣನನ್ನ ಅವರು ಪರೀಕ್ಷಿಸ್ಲಿಕ್ಕೆ, ಇವ್ರೇನಾ ಭಗವಂತ, ನನ್ ಕೃಷ್ಣನೇನಾ ಹೀಗೆ ಸಾಮಾನ್ಯ ಬಾಲಕನಾಗಿದ್ದ ಅಲ್ವಾ, ಅವ್ರ ಜೊತೆ ಆಟ ಆಡ್ಕೊಂಡು ಎಲ್ಲ. ಸೊ ಅದ್ರಿಂದ ಅವಾಗ ಕೃಷ್ಣ ಏನ್ ಮಾಡ್ತಾನೆ, ತನ್ನ ಯೋಗ ಮಾಯೆ ಶಕ್ತಿಯಿಂದ ಕರು, ಗೋಪಾಲ ಬಾಲಕರು ಎಲ್ಲರ ಹಾಗೆ ವಿಸ್ತರಣೆಗೊಂಡ್ಬಿಡ್ತಾನೆ. ಆ ಹಸು ಯಾವ ಕಲರ್ ಇತ್ತು, ಕಪ್ಪು ಬಿಳುಪು, ಗೋಪ ಬಾಲಕರು ಹೇಗಿರ್ತಾರೋ, ಒಬ್ರು ಸಣ್ಣ ಉದ್ದ ದಪ್ಪ ಹೇಗಿರ್ತಾರೋ ಹಾಗಾಗಿ ಭಗವಂತ ವಿಸ್ತರಣೆಗೊಂಡ್ಬಿಡ್ತಾನೆ. ಹಾಗೆ ಅವ್ರ ಮನೆಗೆ ಹೋಗೋದ್ರಿಂದ ಅವ್ರ ತಂದೆ ತಾಯಿಗಳು, ಯಶೋದಮಯ ಆಗ್ಬೋದು, ಯಾರು ಕಂಡಿಡಿಲಿಕ್ಕೆ ಆಗೋದಿಲ್ಲ. ಆಮೇಲೆ ಹಾಗೆ 1 ವರ್ಷ ಆಗೋಗುತ್ತೆ. ಬಲರಾಮ ಏನಪ್ಪಾ ಕೃಷ್ಣ ಬಂದೇ ಇಲ್ಲ ಇವ್ರನ್ನ ಹುಡ್ಕೊಂಡು ಅಂತ ಬಂದು ನೋಡಿದ್ರೆ ಎಲ್ಲರೂ ಇಲ್ಲೇ ಇದ್ದಾರೆ ಅಲ್ವಾ? ಸೊ ಇದು ಭಗವಂತನ ಅಚಿಂತ್ಯ ಶಕ್ತಿ. ಇದನ್ನ ನೋಡಿ ಇಲ್ಲಿ ಬ್ರಹ್ಮ ತುಂಬಾ ಆಶ್ಚರ್ಯಚಕಿತನಾಗ್ತಾನೆ. ಸೊ ಅದನ್ನೇ ಇಲ್ಲಿ ನಮ್ಗೆ ಹೇಳ್ತಾ ಇರ್ತಕ್ಕದ್ದು. ಅಂದ್ರೆ ಸಾಮಾನ್ಯ ಮಾಯೆ ಅಂತಕ್ಕಂಥದ್ದು ಅವ್ರ ಹತ್ರ ಎಲ್ಲ ಸುರುಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಸೊ ಅದರಿಂದ ಇದು ಭಗವಂತನ ಮಹಾಶಕ್ತಿಯೇ ಆಗಿರ್ಬೇಕು ಅಂತ ಬ್ರಹ್ಮ ಅನುಮಾನವನ್ನ ಪಡ್ತಾನೆ. ಅವನ ಭಾವನೆಗಳನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾನೆ ಅಲ್ವಾ? ಅಂದ್ರೆ ಅವ್ರು ಹೇಳ್ತಾರೆ ಬಲರಾಮ ತೀರ್ಮಾನವನ್ನ ನಮ್ಗೆ ಏನಂತ, ನನ್ನನ್ನ ಮೋಹಗೊಳಿಸ್ಲಿಕ್ಕೆ ನನ್ನ ಪ್ರಭು ಕೃಷ್ಣನಿಗೆ ಮಾತ್ರ ಸಾಧ್ಯ ಆಗತ್ತೆ, ಬೇರೆ ಯಾವುದಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಕೃಷ್ಣನೇ ಸರ್ವೇಶ್ವರ ಅಲ್ವಾ? ಬಲರಾಮನಿಗೂ ಪ್ರಭು ಅವನೇ ಆಗಿದ್ದಾನೆ. ಬಲರಾಮನೇ ಹೇಳ್ತಾನೆ ನಾನು ಅವನ ದಾಸ ಅಂತ ಒಪ್ಕೊಂಡಿದ್ದಾರೆ. ಅದರಿಂದ ಕೃಷ್ಣರಾಜ ಕವಿರಾಜ ಗೋಸ್ವಾಮಿ ಇದನ್ನ ಇಲ್ಲಿ ಹೇಳ್ತಾರೆ, ನಿತ್ಯಾನಂದ ಬಲರಾಮ ಅವರು ಚೈತನ್ಯ ನನ್ನ ಪ್ರಭು ಅಂತ ಹೇಳಿದ್ದಾರೆ ಅಂತ. ನಿತ್ಯಾನಂದರು ಏನ್ ಹೇಳ್ತಾರೆ, ಚೈತನ್ಯನೇ ನನ್ ಪ್ರಭು ಅಂತಾರೆ, ಬಲರಾಮನ ಅಲ್ಲಿ ಕೃಷ್ಣನೇ ನನ್ ಪ್ರಭು ಅಂತಾರೆ. ಸೊ ಅದರಿಂದ ನಾವು ಭಾಗವತದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ನಾವು ಸಮ್ಮತಿಸ್ಬೇಕು ಅಂತ ಇಲ್ಲಿ ತಿಳ್ಕೊಳ್ಬೇಕು. 141. ಯಸ್ಯಾಂಗ್ರ ಪಂಕಜ ರಜೋ ಕಿಲ ಲೋಕಪಾಲೈರ್ ಮೌಲಿ ಉತ್ತಮೈರ್ಧೃತಂ ಉಪಾಸಿತ ತೀರ್ಥಂ ಬ್ರಹ್ಮ ಭಾವೋಹಂ ಅಪಿ ಯಸ್ಯ ಕಲಾಕಲಾಯ
ಶ್ರೀಶ್ಚೋದ್ವಹೇಮ ಚಿರಂ ಅಸ್ಯ ನೃಪಾಸನಂ ಕ್ವಾ. ಹರೇ ಕೃಷ್ಣ. ಓದ್ಬೇಕಾ ಮಾತಾಜಿ? ಓದಿ ಓದಿ. ಶ್ಲೋಕ 141. ಯಸ್ಯಾಗ್ರಿ ಪಂಕಜರಜೋ ಕಿಲ ಲೋಕ ಪಾಲೈ ಮೌಲಿ ಉತ್ತಮೈತಂ ಉಪಾಸಿತ ತೀರ್ಥಂ ಬ್ರಹ್ಮ ಭಾವೋಹಂ ಅಪಿ ಯಸ್ಯ ಕಲಾಯಾಃ ಶ್ರೀಶ್ಚೋದ್ವ ಹೇಮ ಚಿರಂ ಅಸ್ಯ ಕೃಪಾಸನಂ ಕ್ವ. ಯಸ್ಯ ಯಾರ ಅಂಗ್ರಿ ಪಂಕಜ ಪಾದಕಮಲ ರಜ ಧೂಳು ಅಖಿಲ ಲೋಕ ಬ್ರಹ್ಮಾಂಡದ ಗ್ರಹಲೋಕಗಳ ಪಾಲೈ ಪ್ರಭುಗಳಿಂದ ಮೌಲ್ಯ ಉತ್ತಮೈ ಅವರ ತಲೆಯ ಮೇಲೆ ಧರಿಸಿರುವ ಅಮೂಲ್ಯವಾದ ಕಿರೀಟಗಳಿಂದ ಧೃತಂ ಸ್ವೀಕೃತವಾದ ಉಪಾಸಿತ ಆರಾಧಿಸಲ್ಪಟ್ಟ ತೀರ್ಥಂ ಪವಿತ್ರ ಸ್ಥಳಗಳನ್ನು ಪಾವನಗೊಳಿಸಬಲ್ಲಂತವನು ಪ್ರಭು ಬ್ರಹ್ಮ ಭವ ಶಿವ ಅಹಮಪಿ ನಾನು ಕೂಡ ಯಸ್ಯ ಯಾರ ಕಲಾ ಭಾಗಗಳು ಕಲಯ ಒಂದು ಸ್ವಾಂಶದ ಶ್ರೀ ಐಶ್ವರ್ಯ ದೇವತೆ ಚ ಮತ್ತು ಉದ್ವಹೇಮ ನಾನು ಒಯ್ಯುತ್ತೇನೆ ಚಿರಂ ಶಾಶ್ವತವಾಗಿ ಅಸ್ಯ ಅವನ ಆಸನಂ ರಾಜನ ಸಿಂಹಾಸನ ಕ್ವ ಎಂದು ಮೇಲೆ ಮಾಡಿ ಮಾತು. ಅನುವಾದ. ಪ್ರಭು ಕೃಷ್ಣನ ಪಾಲಿಗೆ ಸಿಂಹಾಸನಕ್ಕೆ ಯಾವ ಬೆಲೆ ಇದೆ? ನಾನಾ ಗ್ರಹ ವಿಯೋಗಗಳ ಒಡೆಯರು ಅವನ ಪಾದಕಮಲದ ಧೂಳನ್ನು ತಮ್ಮ ತಲೆ ಮೇಲಿನ ಕಿರೀಟದಲ್ಲಿ ಧರಿಸುತ್ತಾರೆ. ಆ ಧೂಳು ಪವಿತ್ರ ಸ್ಥಳಗಳನ್ನು ಪಾವನಗೊಳಿಸುತ್ತದೆ. ಬ್ರಹ್ಮ ಶಿವ ಲಕ್ಷ್ಮಿ ಮತ್ತು ನಾನು ಕೂಡ ಅವನ ಸ್ವಾಂಶಗಳಾಗಿದ್ದು ಆ ಧೂಳನ್ನು ನಮ್ಮ ಶಿರಗಳಲ್ಲಿ ಶಾಶ್ವತವಾಗಿ ಧರಿಸಿರುತ್ತೇವೆ. ಭಾವಾರ್ಥ. ಬಲರಾಮನನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಕೌರವರು ಮುಖಸ್ತುತಿ ಮಾಡುತ್ತಾ ಪ್ರಭು ಕೃಷ್ಣನನ್ನು ಕುರಿತು ಕೆಟ್ಟ ಮಾತುಗಳನ್ನು ಆಡಿದಾಗ ಪ್ರಭು ಬಲದೇವನು ಕೋಪಗೊಂಡು ಈ ಶ್ಲೋಕವನ್ನು ನುಡಿಯುತ್ತಾನೆ. ಭಾಗವತ 10.68-37. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇದು ಬಲರಾಮ ಹೇಳಿರ್ತಕ್ಕಂತ ಶ್ಲೋಕ. ಯಾರಿಗೆ? ಕೌರವರಿಗೆ ಹೇಳ್ತಾ ಇರ್ತಕ್ಕಂಥದ್ದಂತೆ, ಅಂತೆ ದುರ್ಯೋಧನನಿಗೆ ಅಲ್ವಾ. ಕೌರವರು ಹೇಳ್ತಾರೆ ಕೃಷ್ಣನಿಗೆ ಸಿಂಹಾಸನ ಏನಕ್ಕೆ ಅನ್ನೋದಕ್ಕೆ ಅವ್ರು ಮಾತಾಡ್ತಾರೆ. ಅಂದ್ರೆ ಕೃಷ್ಣನಿಗೆ ಸಿಂಹಾಸನ ಇಲ್ಲ, ಅವನು ರಾಜನೂ ಅಲ್ಲ, ಕೃಷ್ಣನಿಗೆ ಸಿಂಹಾಸನಕ್ಕೆ ಯೋಗ್ಯನೇ ಅಲ್ಲ, ಕೃಷ್ಣ ಸಿಂಹಾಸನಕ್ಕೆ ಯೋಗ್ಯನೇ ಅಲ್ಲ ಅಂತ ಅವರು ಮಾತಾಡ್ತಾರೆ. ಅವಾಗ ಇವ್ರಿಗೆ ಕೋಪ ಬರುತ್ತೆ. ಯಾರಿಗೆ? ಬಲರಾಮನಿಗೆ. ಅವಾಗ ಅವ್ರು ಹೇಳ್ತಾರೆ, ನೋಡಿ ಇಲ್ಲಿ ನಾವು ನೋಡಿದ್ವಲ್ವಾ ಪವಿತ್ರ ಸ್ಥಳಗಳು ಅಂದ್ರೆ ಇವಾಗ ನಾವು ತೀರ್ಥ ಕ್ಷೇತ್ರಗಳು ಅಂತ ಹೋಗ್ತೀವಿ ನೋಡಿ, ಅಲ್ಲೆಲ್ಲ ಗಂಗೆ, ಯಮುನೆ, ಪುಷ್ಕರ, ಈ ನದಿ ಎಲ್ಲ ಇದಾವೆ. ಈ ನದಿಗಳು ಯಾಕೆ ಆ ಸ್ಥಳಗಳು ಮತ್ತೆ ನದಿಗಳೆಲ್ಲ ಪವಿತ್ರ ಆಗಿದ್ದು? ಅಲ್ಲಿ ಕೃಷ್ಣನ ಪಾದ ಸ್ಪರ್ಶ ಆಗಿದೆ. ಈ ನದಿಗಳೆಲ್ಲ ಕೃಷ್ಣನ ಪಾದ ತೊಳೆದ ನೀರಿನಿಂದ ಬರ್ತಾ ಇದೆಯಂತೆ. ಸೊ ಅದರಿಂದ ಅದೆಲ್ಲ ಪವಿತ್ರ ಆಗಿದೆ. ಇನ್ನ ಬ್ರಹ್ಮಾಂಡದ ಅಧಿಪತಿಗಳು ಇಂದ್ರ, ಚಂದ್ರ, ವರುಣ ಎಲ್ಲರೂ ತಮ್ಮ ಕಿರೀಟದಲ್ಲಿ ಸಹ ಭಗವಂತನ ಧೂಳನದ ಧರಿಸಿದ್ದಾರೆ. ಧರಿಸ್ಕೊಂಡು ಆ ಧೂಳನ್ನ ಧರಿಸೋದೇ ನನ್ನ ಭಾಗ್ಯ ಅಂತಿದಾರಂತೆ ಅವರೆಲ್ಲ. ಇಲ್ಲಿ ಬ್ರಹ್ಮ, ಶಿವ, ಲಕ್ಷ್ಮಿ ಇವರೆಲ್ಲರೂ ಕೃಷ್ಣನ ಅಂಶನೇ ಆಗಿದ್ದಾರೆ ಅಲ್ವಾ. ಅದರಿಂದ ಇಲ್ಲಿ ಬಲರಾಮ ಹೇಳ್ತಿದ್ದಾರೆ, ನಾನು ಕೂಡ ಅಂದ್ರೆ ಅನಂತ ಶೇಷನು ಆಗಿರ್ಬೋದು, ಅವನ ಪಾದ ಧೂಳಿಯನ್ನ ನಾನು ತಲೆ ಮೇಲೆ ಧರಿಸಿದ್ದೀನಿ, ಅದು ತುಂಬಾ ಅಮೂಲ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಕೃಷ್ಣನ್ಗೆ ಸಿಂಹಾಸನ ಯೋಗ್ಯವಲ್ವಾ ಅಂತ ಅವ್ರಿಗೆ ಮೂರ್ಖರೇ, ಸಿಂಹಾಸನವೇ ಕೃಷ್ಣ ಕುಳಿತರೆ ಪಾವನ ಆಗುತ್ತೆ. ಕೃಷ್ಣನ್ಗೆ ಸಿಂಹಾಸನದಿಂದ ಮೌಲ್ಯ ಬರೋದಿಲ್ಲ, ಆ ಸಿಂಹಾಸನಕ್ಕೆ ಕೃಷ್ಣನಿಂದ ಮೌಲ್ಯ ಬರುತ್ತೆ ಅಂತ ಇಲ್ಲಿ ಅವರು ಹೇಳ್ತಕ್ಕಂಥದ್ದು. ಅಂದ್ರೆ ಕೌರವರು ಕೃಷ್ಣನನ್ನ ನಿಂದಿಸ್ತಾರೆ. ಆಗ ಅದೇ ಹೇಗೆ ಕೌರವರು ಕೃಷ್ಣನನ್ನ ನಿಂದಿಸಿದ್ರಲ್ವಾ, ಅದೇ ರೀತಿ ಕಲಿಯುಗದಲ್ಲಿಯೂ ಸಹ ಜನ ಚೈತನ್ಯ ಮಹಾಪ್ರಭುಗಳನ್ನು ನಿಂದಿಸ್ತಾರೆ ಅಲ್ವಾ. ಸೊ ಆ ರೀತಿ ನಾವೇನಾದ್ರೂ ಚೈತನ್ಯ ಮಹಾಪ್ರಭುಗಳನ್ನ ನಿಂದಿಸಿದ್ರೆ ಅಲ್ಲಿ ಬಲರಾಮ ಗರ್ಜಿಸಿದ್ರಲ್ವಾ, ಹಾಗೆ ಇಲ್ಲೂ ಸಹ ನಿತ್ಯಾನಂದ ಗರ್ಜಿಸ್ತಾರೆ. ಚೈತನ್ಯ ಯಾರು ಗೊತ್ತಾ? ಬ್ರಹ್ಮ, ಶಿವ ಎಲ್ರೂ ಅವನ ದಾಸರಾಗಿದ್ದಾರೆ. ಸೊ ಅಂತವರನ್ನ ನಾವು ನಿಂದನೆಯನ್ನ ಮಾಡ್ಬಾರ್ದು ಅಂತ. ಅಂದ್ರೆ ನಿತ್ಯಾನಂದರ ಕೃಪೆ ಬೇಕು ಅಂದ್ರೆ ನಾವು ಚೈತನ್ಯರ ಮಹಿಮೆಯನ್ನ ತಿಳ್ಕೊಬೇಕು, ಅವರನ್ನ ನಿಂದನೆಯನ್ನ ಮಾಡ್ಬಾರ್ದು. ಅಂದ್ರೆ ನಮ್ಗೆ ಗುರು ಕೃಪೆ ಬೇಕು. ಗುರು ಇಲ್ಲಿ ಯಾರಾಗಿದ್ದಾರೆ? ಚೈತನ್ಯ ಮಹಾಪ್ರಭು ಆಗಿದ್ದಾರೆ, ಬಲರಾಮ ಆಗಿದ್ದಾರೆ ಅಲ್ವಾ. ಸೊ ಗುರು ತನ್ನ ಪ್ರಭುವಿನ ನಿಂದನೆಯನ್ನ ಯಾವತ್ತೂ ಸಹಿಸೋದಿಲ್ಲ. ಸೊ ಅದರಿಂದ ಅವರು ಈ ಮಾತನ್ನ ಇಲ್ಲಿ ಹೇಳ್ತಿದ್ದಾರೆ. ಹರೇ ಕೃಷ್ಣ.
ಏಕಾಲೇ ಈಶ್ವರ ಕೃಷ್ಣ ಅರಸ ಭೃತ್ಯ ಯಾರೇ ಯೈಚೆ ನಾಚಾಯ ಸೇ ತೈಚೆ ಕರೆ ನೃತ್ಯ. ಹರೇ ಕೃಷ್ಣ. ಹರೇ ಕೃಷ್ಣ. ಇವರು ಯಾರು, ರೀನಾ ಮಾತಾಜಿ ಇಲ್ಲ. ವಿಜಯಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಏಕಲೇ ಈಶ್ವರ ಕೃಷ್ಣ ಆರಸ ಭೃತ್ಯ ಯಾರೇ ಐಚೆ ನಾಚಾಯ ಸೇ ತೈಚೆ ಕರೆ ನೃತ್ಯ. ಏಕಲೆ ಒಬ್ಬನೇ, ಈಶ್ವರ ದೇವೋತ್ತಮ ಪರಮಪುರುಷ, ಕೃಷ್ಣ ಕೃಷ್ಣನು, ಆರ ಇತರರು, ಸಭಾ ಎಲ್ಲ, ಭೃತ್ಯ ಸೇವಕರು, ಯಾರೇ ಯಾರಿಗಾಗಿ, ಐಚೆ ಅಂತೆ, ನಾಚಾಯ ನರ್ತಿಸುವಂತೆ ಮಾಡುತ್ತಾನೆ, ಸೇ ಅವನು, ತೈಚೆ ಆ ರೀತಿಯಲ್ಲಿ, ಕರೆ ನೃತ್ಯ ನರ್ತಿಸುತ್ತಾರೆ. ಅನುವಾದ ಶ್ರೀಲ ಪ್ರಭುಪಾದವರಿಂದ. ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಪ್ರಭು ಕೃಷ್ಣನೊಬ್ಬನೇ ಪರಮ ನಿಯಂತ್ರಕ, ಉಳಿದವರೆಲ್ಲ ಅವನ ಭೃತ್ಯರು, ಅವನು ಕುಣಿಸಿದಂತೆ ಅವರೆಲ್ಲ ಕುಣಿಯುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದ. ಏಕಾಲೇ ಈಶ್ವರ ಕೃಷ್ಣ. ಇಲ್ಲಿ ನೋಡಿ, ಕೃಷ್ಣ ಒಬ್ಬನೇ ಈಶ್ವರ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೃಷ್ಣ ಒಬ್ಬನೇ ದೇವೋತ್ತಮ ಪರಮ ಪುರುಷ, ಕೃಷ್ಣನೊಬ್ಬನೇ ಪರಮ ನಿಯಂತ್ರಕ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಬೇರೆ ಯಾರು ಇಲ್ಲ, ಕೃಷ್ಣ ಒಬ್ಬನೇ ಈಶ್ವರ ಅಂತ ಹೇಳ್ತಿದ್ದಾರೆ. ಇನ್ನ ಬ್ರಹ್ಮ, ಶಿವ, ದುರ್ಗಾ, ಇಂದ್ರ, ಎಷ್ಟೊಂದ್ ಬೇರೆ ಬೇರೆ ಇಲ್ಲ, ನಿತ್ಯಾನಂದ, ಅದ್ವೈತ, ಎಲ್ಲರೂ ಸಹ ಶಕ್ತಿಶಾಲಿಗಳೇ. ಆದ್ರೂ ಇವರೆಲ್ಲ ಈಶ್ವರರಲ್ಲ, ಅವರೆಲ್ಲ ಕೃಷ್ಣನ ಶಕ್ತಿಯಿಂದ ಕೆಲಸ ಮಾಡೋರು ಅಲ್ವಾ. ಅದನ್ನೇ ಇಲ್ಲಿ ಉಳಿದವರೆಲ್ಲ ಅವನ ಭೃತ್ಯರು. ಭೃತ್ಯರು ಅಂದ್ರೆ ನೋಡಿ, ಸೇವಕರು ಅಂತ ಇಲ್ಲಿ ಹೇಳ್ತಿದ್ದಾರೆ ಉಳಿದವರೆಲ್ಲ ಅಲ್ವಾ. ಸೊ ಬಲರಾಮ ಹೇಳ್ತಿದ್ದಾರೆ, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಬ್ರಹ್ಮ, ಶಿವ, ಲಕ್ಷ್ಮಿ, ನಾನು ಸಹ ಅವನ ಅಂಶ, ಮತ್ತೆ ನಾವು ಅವನ ದಾಸರು ಅಂತ ಅಲ್ಲಿ ಭಗವಂತನೇ ನಮ್ಗೆ ಹೇಳಿದ್ದಾರೆ, ಬಲರಾಮನೇ ಹೇಳಿದ್ದಾರೆ. ಸೊ ಅದರಿಂದ ಇಲ್ಲಿ ನಮ್ಗೆ ಗೊತ್ತಾಗೋದು, ಬ್ರಹ್ಮನು ಭಗವಂತ ಹೇಗೆ ಹೇಳ್ತಾನೋ ಹಾಗೆ ಕುಣಿತಾರಂತೆ ಎಲ್ಲರೂ ಅಷ್ಟೇ. ಹೇಗೆ ಕುಣಿಸ್ತಾನೆ ಕೃಷ್ಣ ಎಲ್ಲರನ್ನು ಅಂದ್ರೆ, ಈಗ ಬ್ರಹ್ಮನಿಗೆ ಹೇಳ್ತಾರೆ ಸೃಷ್ಟಿ ಮಾಡು ಅಂತ ಕುಣಿಸ್ತಾನಂತೆ, ಶಿವನಿಗೆ ನೀನ್ ಲಯ ಮಾಡು ಅಂತ ಕುಣಿಸ್ತಾನೆ, ಬಲರಾಮನ್ಗೆ ನೀನ್ ಅಣ್ಣನಾಗು, ನೀನ್ ನನ್ ಸಖನಾಗು, ನೀನ್ ದಾಸನಾಗು ಅಂತ ಕುಣಿಸ್ತಾನೆ. ನಮ್ಮನ್ನ ಯಾವ ರೀತಿ ಕುಣಿಸ್ತಾ ಇದ್ದಾರೆ, ನಮ್ಮನ್ನ ಕರ್ಮ ಪ್ರಕಾರ, ಈಗ ನಗು, ಈಗ ಅಳು ಅಂತ, ಹೀಗೆ ಭಗವಂತ ಹೇಗ್ ಕುಣಿಸ್ತಾನೋ ಹಾಗೆಲ್ಲ ನಾವು ಕುಣಿತೀವಂತ. ಆದ್ರೆ ನಾವೇನ್ ಅನ್ಕೊಳ್ತೀವಿ, ನಾವೇ ಎಲ್ಲ ಮಾಡಿದ್ದು ಅಂತ ನಾವ್ ಅನ್ಕೊಳ್ತೀವಿ. ಅದೇ ನಿಜವಾಗಿ ಕೃಷ್ಣ ನಮ್ಮ ಹಿಂದೆ ಇದು ಸೂತ್ರವನ್ನ ಹೇಳಿತಾ ಇದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಹೇಳ್ದಂಗೆಲ್ಲ ಎಲ್ಲರೂ ಕುಣಿತಾರೆ, ಕುಣಿಸಿದಂತೆಲ್ಲ ಕುಣಿತಾರೆ ಅಂತ. ಭಗವಂತ ಒಬ್ನೇ ಪರಮ ನಿಯಂತ್ರಕ. ಎಸ್. ಏಯಿ ಮತ ಚೈತನ್ಯ ಗೋಸಾಯಿ ಏಕಲೇ ಈಶ್ವರ ಅರಸಭ ಪರಿಷಾದ ದೇಹ ವಾಕ್ ಕಿಂಕರ. ಹರೇ ಕೃಷ್ಣ. ಸ್ವಯಂ ಪ್ರಭಾ ಮಾತಾಜಿ ಉಮಾದೇವಿ ಓದ್ಲಮ್ಮ ಓದಿ. ಶ್ಲೋಕ 143. ಹರೇ ಕೃಷ್ಣ ಮಾತಾಜಿ. ಗೋಸಾಯಿ ಏಕಲೇಶ್ವರ ಅರಸಭ ಪರಿಷದ ಕೇಹವ ಕಿಂಕರ. ಈ ಮತ ಈ ರೀತಿಯಲ್ಲಿ ಚೈತನ್ಯ ಗೋಸಾಯಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಏಕಲೇ ಒಬ್ಬರೇ, ಈಶ್ವರ ದೇವೋತ್ತಮ ಪರಮಪುರುಷರು, ಅರಸಭಾ ಉಳಿದವರೆಲ್ಲ, ಪಾರ್ಷದ ಒಡನಾಡಿಗಳು, ಕೇಹ ಯಾರೋ ಒಬ್ಬರು, ವಾ ಅಥವಾ ಕಿಂಕರ ಸೇವಕರು. ಅನುವಾದ ಶ್ರೀಲ ಬಹುಪಾದರಿಗೆ ಜಯವಾಗಲಿ. ಹಾಗೆಯೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಏಕಮೇವ ನಿಯಂತ್ರಕರು, ಉಳಿದವರೆಲ್ಲ ಅವರ ಒಡನಾಡಿಗಳು ಅಥವಾ ಸೇವಕರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಭಗವಾನ್ ಚೈತನ್ಯರನ್ನ ಏಕೈಕ ನಿಯಂತ್ರಕ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಅಂದ್ರೆ ಉಳಿದವರೆಲ್ಲ ಬರ್ತಾರಲ್ವಾ, ಅವರೆಲ್ಲ ಅವನ ಸಹಚರರು ಮತ್ತೆ ಸೇವಕರು ಅಂತ. ಏಕಲೇ ಈಶ್ವರ ಕೃಷ್ಣ ಹರಸಭ ಭೃತ್ಯ. ಹಿಂದಿನ ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಿ ಅದನ್ನ. ಆದ್ರೆ ನಾವಿಲ್ಲಿ ನೋಡ್ಬೋದು, ರಜದಲ್ಲಿ ಕೃಷ್ಣ ಏಕಲೇ ಈಶ್ವರ ರಜಧಾಮದಲ್ಲಿ. ಈ ನವದ್ವೀಪ ಮಂಡಲದಲ್ಲಿ ಯಾರು, ಚೈತನ್ಯ ಏಕಲೇ ಈಶ್ವರ ಆಗಿದ್ದಾನೆ. ಯಾಕೆಂದ್ರೆ ಕೃಷ್ಣನೇ ಚೈತನ್ಯನಾಗಿ ಬಂದಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ ಹೇಳ್ತಾರೆ, ಚೈತನ್ಯ ಸಾಮಾನ್ಯ ಸನ್ಯಾಸಿ ಅಲ್ಲ ಅವರು. ಸೊ ಮತ್ತೆ ಭಕ್ತನ ಅವತಾರದಲ್ಲಿ ಬಂದಿದ್ದಾರೆ, ಆದ್ರೆ ಅವನು ಭಕ್ತನೂ ಅಲ್ಲ, ಸಾಕ್ಷಾತ್ ಕೃಷ್ಣ ಸ್ವಯಂ ಭಗವಾನ್, ಏಕಲೇ ಕೃಷ್ಣ, ಏಕಲೇ ಈಶ್ವರ ಅಂತ ಇಲ್ಲಿ ನಮ್ಗೆ ಹೇಳ್ತಿದ್ದಾರೆ. ಏಕಲೇ ಈಶ್ವರ, ಅವನೊಬ್ನೇ ಪರಮ ನಿಯಂತ್ರಕ, ಎಲ್ಲರನ್ನ ನಿಯಂತ್ರ ಮಾಡ್ತಕ್ಕಂಥವನು. ಉಳಿದವರೆಲ್ಲ ಯಾರು, ಅವನ ಒಡನಾಡಿಗಳು ಮತ್ತೆ ಸೇವಕರು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಕೆಲವರು ನಿತ್ಯಾನಂದ ಪ್ರಭುವನ್ನ ಭಗವಂತ ಚೈತನ್ಯರನ್ನ ಭಕ್ತ ಅಂತ ತಿಳ್ಕೊಂಡ್ಬಿಟ್ಟಿದಾರಂತೆ. ಸೊ ಅದನ್ನ ಖಂಡಿಸ್ಲಿಕ್ಕೆ ಇದನ್ನ ಇಲ್ಲಿ ಹೇಳಿದ್ದಾರೆ.
ಗುರುವರ್ಗ ನಿತ್ಯಾನಂದ ಅದ್ವೈತ ಆಚಾರ್ಯ ಶ್ರೀವಾಸಾದಿ ಆರಾಯತ ಲಘು ಸಮ ಆರ್ಯ ಸಭೆ ಪರಿಷಾದ ಸಭೆ ಲೀಲಾರ ಸಹಾಯ ಸಬಲಾಯಿ ನಿಜ ಕಾರ್ಯ ಸಾಧೆ ಗೌರರಾಯ. ಹರೇ ಕೃಷ್ಣ. ಓದಿ ಸ್ವಯಂ ಪ್ರಭಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗುರುವರ್ಗ ನಿತ್ಯಾನಂದ ಅದ್ವೈತ್ಯ ಆಚಾರ್ಯ ಶ್ರೀವಾಸಾದಿ ಆರಾಯತ ಲಘು ಸಮ ಆರ್ಯ ಸಭೆ ಪರಿಷದ ಸಭೆ ಲೀಲಾರ ಸಹಾಯ ಸಬಲ ಈ ನಿಜ ಕಾರ್ಯ ಸಾಧೆ ಗೌರರಾಯ. ಗುರುವರ್ಗ ಹಿರಿಯರು, ನಿತ್ಯಾನಂದ ಪ್ರಭು ನಿತ್ಯಾನಂದರು, ಅದ್ವೈತ ಆಚಾರ್ಯ ಮತ್ತು ಅದ್ವೈತ ಆಚಾರ್ಯರು, ಶ್ರೀವಾಸ ಆದಿ ಶ್ರೀವಾಸ ಠಾಕುರ ಮತ್ತು ಇತರರು, ಇತರರು, ಯತ ಎಲ್ಲ, ಲಘು ಸಮ, ಆರ್ಯ ಕಿರಿಯರು, ಸಮಾನರು ಅಥವಾ ಹಿರಿಯರು, ಸಭೆ ಎಲ್ಲರೂ, ಪಾರಿಷದ ಒಡನಾಡಿಗಳು, ಸಭೆ ಪ್ರತಿಯೊಬ್ಬರು, ಲೀಲಾರ ಸಹಾಯ ಲೀಲೆಗಳಲ್ಲಿ ನೆರವಾಗುವವರು, ಸಭಾ ಲಕ್ಷ್ಯ ಅವುಗಳನ್ನೆಲ್ಲ ತೆಗೆದುಕೊಂಡು ನಿಜ ಕಾರ್ಯ ಅವನದೇ ಆದ ಗುರಿಗಳು ಸಾಧೆ ಅನುಷ್ಠಾನಕ್ಕೆ ತರುವುದು ಗೌರರಾಯ ಶ್ರೀ ಚೈತನ್ಯ ಮಹಾಪ್ರಭುಗಳು. ಹರೇ ಕೃಷ್ಣ ಮಾತಾಜಿ. ಅನುವಾದ. ಅವರಿಗಿಂತ ಹಿರಿಯರಾದ ಪ್ರಭು ನಿತ್ಯಾನಂದ, ಅದ್ವೈತ ಆಚಾರ್ಯ ಮತ್ತು ಶ್ರೀವಾಸ ಠಾಕೂರ, ಹಾಗೆಯೇ ಅವರ ಇತರ ಭಕ್ತರು, ಅವರಿಗಿಂತ ಕಿರಿಯರಿರಲಿ, ಸಮಾನರಿರಲಿ ಅಥವಾ ಹಿರಿಯರಿರಲಿ, ಎಲ್ಲ ಅವರ ಒಡನಾಡಿಗಳು. ಅವರು ಚೈತನ್ಯ ಮಹಾಪ್ರಭುಗಳ ಲೀಲೆಗಳಲ್ಲಿ ಅವರಿಗೆ ನೆರವಾಗುತ್ತಾರೆ. ಪ್ರಭು ಗೌರಾಂಗರು ಅವರ ನೆರವಿನಿಂದ ತಮ್ಮ ಗುರಿಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಅವರ ಒಡನಾಡಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಚಿಕ್ಕವರು ಇರ್ಬೋದು. ಚಿಕ್ಕವರು ಅಂದ್ರೆ ನಮ್ಗೆಲ್ಲ ಗೊತ್ತು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಇವರೆಲ್ಲ ಅವರು ಭಗವಂತ ಏನು ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾಗಿದ್ರು. ಇವರೆಲ್ಲ ಇನ್ನು ಅವರಿಗೆ ಸಮಾನರಾಗಿರ್ತಕ್ಕಂಥವ್ರು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಗದಾಧರ ಮತ್ತೆ ಶ್ರೀವಾಸ. ಇವರು ಅವರಿಗೆ ಗೆಳೆಯರ ಭಾವದಲ್ಲಿ ಇರ್ತಾರೆ ಇವರೆಲ್ಲ. ನಂತರ ಇಲ್ಲಿ ಹಿರಿಯರು ಅಂದ್ರೆ ಯಾರು? ಇಲ್ಲಿ ನಿತ್ಯಾನಂದ ಪ್ರಭು ಮತ್ತೆ ಅದ್ವೈತ ಆಚಾರ್ಯರು ಅಲ್ವಾ. ಇವರು ಅವರಿಗೆ ಗುರುಗಳು. ಮತ್ತೆ ವಾತ್ಸಲ್ಯ ರಸದಲ್ಲಿ ನಿತ್ಯಾನಂದ ಅಂದ್ರೆ ವಾತ್ಸಲ್ಯ ರಸ, ಅದ್ವೈತ ಆಚಾರ್ಯರು ಇಲ್ಲಿ ಗುರುವಿನ ಸ್ಥಾನದಲ್ಲಿ ಇರ್ತಾರೆ. ಆದ್ರೂ ಅಂದ್ರೆ ಇಲ್ಲಿ ಚೈತನ್ಯರ ಲೀಲೆಗೆ ಇವರೆಲ್ಲ ಸಹಾಯ ಮಾಡೋಕೆ ಬಂದಿರ್ತಕ್ಕಂಥವ್ರು. ಇಲ್ಲಿ ನಾನ್ ದೊಡ್ಡವನು ಅನ್ನೋ ಅಹಂಕಾರ ಯಾರಿಗೂ ಇಲ್ಲ ಇಲ್ಲಿ ಅಲ್ವಾ. ಇಲ್ಲಿ ಗೌರ ರಾಜ ಆಗಿದ್ರೆ ಉಳಿದವರೆಲ್ಲ ರಾಜನ್ಗೆ ಸಹಾಯ ಮಾಡ್ಲಿಕ್ಕೆ ಮಂತ್ರಿಗಳು ಇರ್ತಾರಲ್ವಾ. ಹಾಗೆ ಇವರೆಲ್ಲ ಸಹಾಯಕ್ಕೆ ಅಂತ ಅವರು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಭಗವಂತ ಯಾಕೆ ಬಂದ್ರು? ನಮ್ಗೆ ಕಲಿಯುಗದಲ್ಲಿ ಏನ್ ಮಾಡ್ಲಿಕ್ಕೆ ಬಂದು ಕಲಿಯುಗದಲ್ಲಿ ಹರಿನಾಮವನ್ನ ಪ್ರಚಾರ ಮಾಡೋದೇ ಅವ್ರ ಗುರಿ ಆಗಿರುತ್ತೆ ಅಲ್ವಾ. ಹರಿನಾಮ ಸಂಕೀರ್ತನೆಯನ್ನ ಎಲ್ಲಾ ಕಡೆ ಹರಡ್ಬೇಕು ಅಂತ. ಸೊ ಆ ಕಾರ್ಯವನ್ನ ಈಡೇರಿಸ್ಕೊಳ್ಳಿಕ್ಕೆ ಭಗವಂತ ಇವರೆಲ್ಲರ ಒಟ್ಟಿಗೆ ಲೀಲೆಯನ್ನ ಮಾಡಿದ್ರು ಅಂತ ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಯುಗ ಧರ್ಮ ಏನು ನಾಮ ಸಂಕೀರ್ತನೆಯನ್ನ ಸ್ಥಾಪಿಸೋದೇ ಅವರ ಗುರಿ ಆಗಿರುತ್ತೆ. ಅದು ಒಬ್ಬಂಟಿಯಾಗಿ ಮಾಡೋದಿಲ್ಲ ಭಗವಂತ, ಎಲ್ಲರ ಜೊತೆಗೂಡಿ ಮಾಡಿದ್ರು ಅಂತ ಇಲ್ಲಿ. ಅದ್ವೈತ ಆಚಾರ್ಯ ನಿತ್ಯಾನಂದ ದೂಯಿ ಆಜ್ಞಾ ಅಂಗ ದೂಯಿ ಅಂಗ ದೂಯಿ ಜನ ಲಾಯಿ ಪ್ರಭುರ ಯತ್ಕಿ ಚೂರಂಗ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತದಾ? ಕೇಳ್ತಿದೆ ಕಾಮಾಕ್ಷಿ ಮಾತಾಜಿ. ಕಾಮಾಕ್ಷಿ ಮಾತಾಜಿ ಓದಿ. ಕಾಮಾಕ್ಷಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ನಾನ್ ನಾಳೆ ಓದ್ತೇನೆ ಮಾತಾಜಿ, ಸ್ಪೆಕ್ಸ್ ತರ್ಲಿಲ್ಲ ಮಾತಾಜಿ. ಓಕೆ. ಶಕುಂತಳ ಮಾತಾಜಿ. ಸುಜಾತ ಮಾತಾಜಿ. ಹೌದು. 146. ಅದ್ವೈತ ಆಚಾರ್ಯ ನಿತ್ಯಾನಂದ ಮೈ ಅಂಗ ತುಯಿ ಜನ ಲೈ ಪ್ರಭುರ ಯತ ಕಿಭು ಕಿಚು ರಂಗ. ಅದ್ವೈತ ಆಚಾರ್ಯ ಶ್ರೀ ಅದ್ವೈತ ಆಚಾರ್ಯ ನಿತ್ಯಾನಂದ ಪ್ರಭು ನಿತ್ಯಾನಂದರು ದ್ವಿ ಅಂಗ ಪ್ರಭುಗಳ 2 ಅಂಗಗಳು, ದ್ವಿ ಜನ ಲಾಯಿ ಅವರಿಬ್ಬರನ್ನು ಜೊತೆಗಿಟ್ಟುಕೊಂಡರು,
ಕೊಂಡು ಪ್ರಭುರ ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲ ಕಿಚ್ಚು ಕೆಲವು ರಂಗ ಲೀಲ ಕಾರ್ಯಗಳನ್ನು. ಅನುವಾದ: ಶ್ರೀ ಅದ್ವೈತ ಆಚಾರ್ಯ ಮತ್ತು ಶ್ರೀಲಾ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳ ಸ್ವಾಂಶಗಳು. ಅವರು ಪ್ರಮುಖ ಒಡನಾಡಿಗಳು. ಇವರಿಬ್ಬರನ್ನು ಜೊತೆಗಿಟ್ಟುಕೊಂಡು ಪ್ರಭುಗಳು ನಾನಾ ವಿಧವಾಗಿ ತಮ್ಮ ಲೀಲೆಗಳನ್ನು ನಡೆಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಗವಂತನ ಅಂಗಗಳು ಯಾರು? ಅದ್ವೈತಾಚಾರ್ಯ ಮತ್ತೆ ನಿತ್ಯಾನಂದ ಪ್ರಭುಗಳು ಅಂತ ಹೇಳ್ತಿದ್ದಾರೆ. ಇವ್ರನ್ನ ಒಟ್ಟಿಗೆ ಇಟ್ಕೊಂಡು ಅವರು ಎಲ್ಲಾ ಲೀಲೆಗಳನ್ನ ಇಲ್ಲಿ ಮಾಡಿದ್ರು ಅಂತ. ಅಂದ್ರೆ ಅಂಗ ಅಂದ್ರೆ ಗೊತ್ತು, ನಮ್ಮ ದೇಹದ ಅಂಗ ಅಂದ್ರೆ ಏನು? ಒಂದು ಕೈ ಆಗ್ಬೋದು, ಕಾಲಾಗ್ಬೋದು, ಯಾವುದೇ ಒಂದಿಲ್ಲ ಅಂದ್ರು ಅದು ಅಪೂರ್ಣ ಅಲ್ವಾ? ಸೊ ಇಲ್ಲಿ ಹಾಗೆ ಅಂದ್ರೆ ಅವರು ಅಂಗಗಳ ಹಾಗೆ, ಚೈತನ್ಯ ಮಹಾಪ್ರಭುವಿನ ಲೀಲೆಗೆ ಅವರು ಅಂಗಗಳ ಹಾಗೆ ಅವರು ಇದ್ದಾರೆ ಅಂತ. ಅಂದ್ರೆ ರಜದಲ್ಲಿ ಬಲರಾಮ ಅಂದ್ರೆ ಕೃಷ್ಣನ ಮೊದಲ ವಿಸ್ತಾರ ಇವರು ಅಲ್ವಾ? ಮಹಾವಿಷ್ಣು ಎರಡನೇ ವಿಸ್ತಾರ. ಗೌರಲೀಲೆಯಲ್ಲಿ ನಿತ್ಯಾನಂದ ಪ್ರಭು ಮತ್ತೆ ಬಲರಾಮ, ನಿತ್ಯಾನಂದ ಪ್ರಭು ಬಲರಾಮ ಆಗಿ ಬರ್ತಾರೆ. ಅದ್ವೈತಾಚಾರ್ಯ ಏನಾದ್ರು ಮಹಾವಿಷ್ಣುವೇ ಅದ್ವೈತಾಚಾರ್ಯರಾಗಿ ಬರ್ತಕ್ಕಂಥದ್ದು. ಗೌರಲೀಲೆಯಲ್ಲಿ ಬಲರಾಮ ನಿತ್ಯಾನಂದ, ಮಹಾವಿಷ್ಣು ಅದ್ವೈತಾಚಾರ್ಯರಾಗಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ನಿತ್ಯಾನಂದ ಅದ್ವೈತರು ನಾವು ಸ್ವತಂತ್ರರು ಅಂತ ಭಾವಿಸಬಾರ್ದು. ಇವರು ಯಾಕೆ ಈಶ್ವರ ಅಂತನೂ ಇವರು ಪೂಜಿಸಬಾರ್ದು. ಇವರು ಚೈತನ್ಯರ ಅಂಗ ಅಂತ ತಿಳ್ಕೊಂಡು ನಾವು ಗೌರವಿಸ್ಬೇಕು. ಇವರ ಕೃಪೆ ಇಲ್ಲದೆ ನಾವು ಚೈತನ್ಯರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತೆ. ಯಾಕೆ ಅಂದ್ರೆ ಇವ್ರ ಜೊತೆನೆ ಭಗವಂತ ಲೀಲೆಗಳನ್ನ ನಡೆಸಿದ್ದಾರೆ. ಇವರೊಟ್ಟಿಗೆ ಇದ್ಕೊಂಡೆ ಭಗವಂತ ವಿವಿಧ ಎಷ್ಟೊಂದು ಲೀಲೆಗಳನ್ನ ನಡೆಸ್ತಕ್ಕಂಥದ್ದು. ಅದ್ವೈತ ಆಚಾರ್ಯ ಗೋಸಾಯಿ ಸಾಕ್ಷಾತ್ ಈಶ್ವರ, ಪ್ರಭು ಗುರು ಕರಿ ಮಾನೆ ತಿಹೋತ ಕಿಂಕರ. ಹರಿಣಿ ಕಕ್ಕೇರಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 147. ಅದ್ವೈತ ಆಚಾರ್ಯ ಗೋಸಾಯಿ ಸಾಕ್ಷಾತ್ ಈಶ್ವರ, ಪ್ರಭು ಗುರು ಕರಿ ಮಾನೆ ತಿಂಗೋತ ಕಿಂಕರ. ಅದ್ವೈತ ಆಚಾರ್ಯರು, ಗೋಸಾಯಿ ಪ್ರಭುಗಳು, ಸಾಕ್ಷಾತ್ ಈಶ್ವರ ಪ್ರತ್ಯಕ್ಷ ದೇವೋತ್ತಮ ಪರಮಪುರುಷ ಪ್ರಭು ಶ್ರೀ ಚೈತನ್ಯ ಮಹಾಪ್ರಭು ಗುರುಕರಿ ಮಾನೆ ಅವರನ್ನು ತಮ್ಮ ಗುರುಗಳಾಗಿ ಸ್ವೀಕರಿಸುತ್ತಾರೆ. ತಿಂಗ್ಹೋಕ್ತ ಕಿಂಕರ, ಆದರೆ ಅವರು ಸೇವಕರು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭು ಅದ್ವೈತ ಆಚಾರ್ಯರು ಪ್ರತ್ಯಕ್ಷ ದೇವೋತ್ತಮ ಪರಮಪುರುಷರು. ಚೈತನ್ಯ ಮಹಾಪ್ರಭುಗಳು ಅವರನ್ನು ಗುರುಗಳಾಗಿ ಸ್ವೀಕರಿಸಿದರು. ಅದ್ವೈತ ಆಚಾರ್ಯರು ಪ್ರಭುಗಳ ಸೇವಕರು. ಭಾವಾರ್ಥ: ಚೈತನ್ಯ ಮಹಾಪ್ರಭುಗಳು ಸದಾ ಅದ್ವೈತ ಪ್ರಭುಗಳನ್ನು ಸ್ವಂತ ತಂದೆಯಂತೆಯೇ ಭಾವಿಸಿ ಗೌರವ ಸಲ್ಲಿಸುತ್ತಿದ್ದರು. ಏಕೆಂದರೆ ಅದ್ವೈತರು ಅವರ ತಂದೆಗಿಂತಲೂ ವೃದ್ಧರಾಗಿದ್ದರು. ಆದರೂ ಅದ್ವೈತರು ತಾವು ಚೈತನ್ಯ ಮಹಾಪ್ರಭುಗಳ ಸೇವಕರೆಂಬಂತೆ ಸದಾ ಭಾವಿಸುತ್ತಿದ್ದರು. ಶ್ರೀ ಅದ್ವೈತ ಪ್ರಭು ಮತ್ತು ಚೈತನ್ಯ ಮಹಾಪ್ರಭುಗಳ ಗುರುಗಳಾದ ಈಶ್ವರಪುರಿ ಇವರಿಬ್ಬರೂ ಮಾಧವಾನಂದ ಪುರಿಗಳ ಶಿಷ್ಯರು. ಮಾಧವಾನಂದ ಪುರಿಗಳು ನಿತ್ಯಾನಂದ ಪ್ರಭುಗಳ ಗುರುಗಳು. ಹೀಗೆ ಚೈತನ್ಯ ಮಹಾಪ್ರಭುಗಳ ಆಧ್ಯಾತ್ಮಿಕ ಚಿಕ್ಕಪ್ಪ ಆಗಿದ್ದ ಅದ್ವೈತ ಪ್ರಭುಗಳನ್ನು ಸದಾ ಗೌರವದಿಂದ ಕಾಣುತ್ತಿದ್ದರು. ಏಕೆಂದರೆ ಗುರುಗಳ ದೈವ ಬಂಧುವನ್ನು ಗುರುಗಳಷ್ಟೇ ಗೌರವದಿಂದ ಕಾಣಬೇಕಾಗಿತ್ತು. ಈ ಎಲ್ಲ ಪರಿಗಣನೆಗಳಿಂದಾಗಿ ಶ್ರೀ ಅದ್ವೈತ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳಿಗಿಂತ ಶ್ರೇಷ್ಠರಾಗಿದ್ದರು. ಆದರೂ ಅದ್ವೈತ ಪ್ರಭುಗಳು ತಮ್ಮನ್ನು ಚೈತನ್ಯ ಮಹಾಪ್ರಭುಗಳ ಆಧೀನರೆಂದು ಪರಿಗಣಿಸಿಕೊಂಡಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನೋಡಿ, ಇಲ್ಲಿ ಅದ್ವೈತ ಆಚಾರ್ಯರನ್ನ ಪ್ರತ್ಯಕ್ಷ ದೇವೋತ್ತಮ ಪರಮ ಪುರುಷರು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವರು ಚೈತನ್ಯ ಮಹಾಪ್ರಭುಗಳೇ ಇವರನ್ನ ಗುರುವಾಗಿ ಸ್ವೀಕಾರ ಮಾಡಿದ್ರು. ಚೈತನ್ಯ ಮಹಾಪ್ರಭುಗಳ ಗುರು ಯಾರು? ಅದ್ವೈತಾಚಾರ್ಯರು ಅಲ್ವಾ? ಆದ್ರೆ ಅದ್ವೈತಾಚಾರ್ಯರು ಏನ್ ಹೇಳ್ತಾರೆ? ನಾನು ಚೈತನ್ಯ ಮಹಾಪ್ರಭುಗಳ ಸೇವಕ, ಅಂದ್ರೆ ಪ್ರಭುಗಳ ಸೇವಕರು ನಾವು ಅಂತ ಅವ್ರು ಹೇಳ್ತಾರೆ. ಸೊ ಇಲ್ಲಿ ಅದ್ವೈತಾಚಾರ್ಯರು ಯಾರು? ಮಹಾವಿಷ್ಣು. ಅಂದ್ರೆ ಕಾರಣದಕಶಾಯಿ ವಿಷ್ಣುವೇ ಇವರು ಅದ್ವೈತಾಚಾರ್ಯರು, ಬೇರೆ ಏನಲ್ಲ. ಹಾಗಾಗಿ ತತ್ವದಲ್ಲಿ ಇವರು ಸಹ ಭಗವಂತನೇ ಆಗಿದ್ದಾನೆ ಅಲ್ವಾ? ಸಾಮಾನ್ಯ ಜೀವಿ ಅಲ್ಲ, ಇವರು ದೇವತೆನೂ ಅಲ್ಲ. ನೆನೆ ನೋಡಿದ್ವಿ ನಾವು, ಭಗವಂತನಿಂದ ಬಂದಿರ್ತಕ್ಕಂತಹ ಅವತಾರಗಳೆಲ್ಲ ಭಗವಂತನೇ ಆಗಿರ್ತಾನೆ ಅಂತ, ಅಂದ್ರೆ ಅಭೇದ ಅಂತ. ಸೊ ಆ ಅರ್ಥದಲ್ಲಿ ಇರ್ಲಿ ಇವರನ್ನ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಚೈತನ್ಯ ಯಾಕೆ ಇವರನ್ನ ಗುರುಗಳು ಅಂತ ಹೇಳ್ತಿದ್ದಾರೆ? ಚೈತನ್ಯರು ಯಾಕೆ ಇವರನ್ನ ಗುರು ಅಂತ ಹೇಳ್ತಿದ್ದಾರೆ ಅಂದ್ರೆ, ಇವರು
ಅದ್ವೈತಾಚಾರ್ಯರು ಅನ್ನ ಚೈತನ್ಯನ ಕಡಿಮೆನೆ ಇಡು, ತಂದೆಗಿಂತ ಅದು ಬೇರೆ ದೊಡ್ಡವರಾಗಿದ್ರು. ತಿಂತೀವಲ್ಲ. ಹಾ, ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಮಾಡಿ. ನಂತರ ಅದ್ವೈತಾಚಾರ್ಯರು ಮಾಧವೇಂದ್ರ ಪುರಿಯ ಶಿಷ್ಯರಾಗಿದ್ರು ಅಲ್ವಾ. ಅಂದ್ರೆ ಚೈತನ್ಯರು ಆ ಗುರು ಈಶ್ವರ ಪುರಿ ಇರ್ತಾರಲ್ವಾ, ಚೈತನ್ಯ ಮಹಾಪ್ರಭುಗಳ ಗುರು ಈಶ್ವರ ಪುರಿ, ಇವರು ಮಾಧವೇಂದ್ರ ಪುರಿಯ ಶಿಷ್ಯರಾಗಿರ್ತಾರೆ. ಸೊ ಹಾಗಾಗಿ ಅದ್ವೈತಾಚಾರ್ಯರನ್ನ ಇವರು ನನ್ನ ಆಧ್ಯಾತ್ಮಿಕ ಚಿಕ್ಕಪ್ಪ ಅಂತ ಹೇಳ್ತಾರಂತೆ ನೋಡಿ. ಯಾಕೆ ಗುರುವಿನ ಬಂಧುಗಳು ಇವರು ಅಲ್ವಾ, ಏನು ಗಾಡ್ ಬ್ರದರ್ಸ್ ಅಂತ ಹೇಳ್ತೀವಲ್ಲ, ಗುರುವಿನ ಬಂಧುಗಳು. ಆದ್ರಿಂದ ಅವರು ಸಹ ಅವರನ್ನ ಗುರುವಾಗೆ ಇಲ್ಲಿ ಸ್ವೀಕಾರವನ್ನ ಮಾಡಿದ್ದಾರೆ. ಅಂದ್ರೆ ಗುರುವಿಗೆ ಸಮಾನವಾಗಿ ಅವರು ಅಲ್ಲಿ ಅವರಿಗೆ ಶಿಷ್ಟಾಚಾರ, ಅದು ಅವರನ್ನ ಗುರುವಿಗೆ ಸಮಾನವಾಗಿ ನೋಡ್ತಕ್ಕಂಥದ್ದು ಅಂತ. ಅಂದ್ರೆ ಅದ್ವೈತಾಚಾರ್ಯರು ಗುರುವಿನ ಹಾಗೆ ಗೌರವ ಕೊಟ್ರು. ಅದೇ ಚೈತನ್ಯ ಅದ್ವೈತಾಚಾರ್ಯರು ಏನ್ ಹೇಳ್ತಾರೆ, ನಾನು ಭಗವಂತನ ಸೇವಕ, ಅವರು ಅಧೀನ ಅಂತಾನೆ ಇಲ್ಲಿ ಹೇಳ್ತಿದ್ದಾರೆ. ಆಚಾರ್ಯ ಗೋಸಾಯಿ ತತ್ವನ ಯಾಯ ಕಥನ ಕೃಷ್ಣ ಅವತಾರಿ ಯೇ ಹೋ ತಾರಿಲ ಭುವನ. ಗಾಯತ್ರಿ ಆರ್ ಮಾತಾಜಿ ಓದ್ತೀರಾ? ವಿಜಯಲಕ್ಷ್ಮಿ ಮಾತಾಜಿ ಓದ್ತೀರಾ? ನಾನು ಓದ್ಲಾ ಮಾತಾಜಿ? ಓದಿ ನಾನು ಓದ್ಲಾ ಓದಿ ಓದಿ. ಶ್ಲೋಕ 148. ಮಂಡೆ ಆಚಾರ್ಯ ಗೋಸಾಯಿರ ತತ್ವ ನಾನಯಾಯ ಕಥನ ಕೃಷ್ಣ ಅವತಾರಿಯೇ ಓ ತಾರಿಲ ಭುವನ. ಆಚಾರ್ಯ ಗೋಸಾಯಿರ ಅದ್ವೈತ ಆಚಾರ್ಯರ ತತ್ವ ಸತ್ಯವು ನಾಯಾಯ ಕಥನ ವರ್ಣಿಸಲು ಅಸದಳ ಕೃಷ್ಣ ಪ್ರಭು ಕೃಷ್ಣನು ಅವತಾರಿ ಕೆಳಗಿಳಿದು ಬರಲು ಓ ಯಾರು ತಾರಿಲ ಉದ್ಧರಿಸಿದನು ಭುವನ ಸಮಸ್ತ ಜಗತ್ತನ್ನು. ಅನುವಾದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಅದ್ವೈತ ಆಚಾರ್ಯರ ಸತ್ಯವನ್ನು ನಾನು ವರ್ಣಿಸಲಾರೆ. ಪ್ರಭು ಕೃಷ್ಣನು ಅವತರಿಸುವಂತೆ ಮಾಡಿ ಸಮಸ್ತ ಜಗತ್ತನ್ನೇ ಅವರು ಉದ್ಧರಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಅದ್ವೈತ ಆಚಾರ್ಯರು ಅವರನ್ನ ನಾವು ವರ್ಣನೆ ಮಾಡ್ಲಿಕ್ಕೆ, ಅವರ ಸತ್ಯವನ್ನ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಪ್ರಭು ಕೃಷ್ಣನ ಅವತಾರ ಮಾಡ್ಲಿಕ್ಕೆ, ಈ ಜಗತ್ತನ್ನ ಉದ್ಧರಿಸ್ಲಿಕ್ಕೆ ಭಗವಂತನನ್ನ ಕರ್ಕೊಂಡ್ ಬಂದಿದ್ದೆ ಇವ್ರಂತೆ ನೋಡಿ. ಸೊ ಅಂದ್ರೆ ಇವ್ರು ಕರೆದ್ರು ಅಂತ ಭಗವಂತ ಬಂದ್ರು ಅಲ್ಲಿ. ಅಂದ್ರೆ ಅದ್ವೈತಾಚಾರ್ಯರು ಯಾರು ಅಲ್ಲ, ನಾವು ನೋಡ್ತೀವಿ ಮಹಾವಿಷ್ಣು ಅಂತ. ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಕ್ಕಂಥವ್ರು ಕಾರಣದಕ ಶಾಯಿ ವಿಷ್ಣು ಆಗಿದ್ದಾರೆ. ಅವರ ತತ್ವ, ಅವರ ಮಾತನ್ನ ನಾವು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಅಲ್ವಾ. ಅದರಿಂದ ಅದ್ವೈತರು ಸಾಮಾನ್ಯ ಗುರು ಅಲ್ಲ ಇವರು ಸಹ ಭಗವಂತನ ಅಂಶನೇ ಆಗಿದ್ದಾನೆ ಇವರು ಸಹ ಅಂತ. ಅಂದ್ರೆ ಕಲಿಯುಗದಲ್ಲಿ ಜನ ಕೃಷ್ಣನನ್ನ ಮರ್ತ್ ಬಿಟ್ಟಿರ್ತಾರೆ, ಅಧರ್ಮ ತುಂಬು ಬಿಟ್ಟಿರುತ್ತೆ. ಅವಾಗ ಅದ್ವೈತ ಆಚಾರ್ಯರು ಗಟ್ಟಿಯಾಗಿ ಕೂಗ್ತಾರಂತೆ, ಕೃಷ್ಣ ನೀನ್ ಬಾರ್ದೇ ಇದ್ರೆ ನನ್ ಸೃಷ್ಟಿಯನ್ನ ನಾಶ ಮಾಡ್ತೀನಿ ಅಂತ ಕೂಗಿ ಕರೀತಾರಂತೆ. ಅವಾಗ ಭಗವಂತ ಚೈತನ್ಯರ ರೂಪದಲ್ಲಿ ಅವತರಿಸಿ ಬರ್ತಾನೆ ಅಂತ. ಹಾಗಾಗಿ ಚೈತನ್ಯನ ಅವತರಣಕ್ಕೆ ಅದ್ವೈತಾಚಾರ್ಯರು ಕಾರಣ. ಅಂದ್ರೆ ಅವರು ಕೃಷ್ಣನನ್ನ ಭೂಮಿಗೆ ಇಳಿಸಿರ್ತಕ್ಕಂಥವ್ರು ಅಲ್ವಾ, ಈ ಲೋಕವನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ನಿತ್ಯಾನಂದ ಚೈತನ್ಯರ ಲೀಲೆಗೆ ಸಹಾಯ ಮಾಡಿದ ಹಾಗೆ ಅದ್ವೈತಾಚಾರ್ಯರು ಸಹ ಅವನ ಅವತಾರಕ್ಕೆ ಕಾರಣರಾದ್ರಂತೆ ನೋಡಿ. ಚೈತನ್ಯರ ಅವತಾರಕ್ಕೆ ಕಾರಣ ಅದ್ವೈತಾಚಾರ್ಯರು. ಇಬ್ರು ದಾಸರೇ ಅವರು. ಅವ್ರು ಇಲ್ದಿದ್ರೆ ಚೈತನ್ಯರ ಲೀಲೆ ಇಲ್ಲ ಅಲ್ವಾ. ಅಂದ್ರೆ ಅದ್ವೈತರ ಕರುಣೆಯಿಂದಲೇ ನಮ್ಗೆ ಈಗ ಗೌರನಿತ ಇಬ್ರು ಸಿಕ್ಕಿರ್ತಕ್ಕಂಥದ್ದು. ಅದ್ವೈತಾಚಾರ್ಯರ ಕೃಪೆ ಇಲ್ದಿದ್ರೆ ನಾವು ಚೈತನ್ಯರ ಕೃಪೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಂಡ್ ಮಾಡ್ಬಹುದು, ಎಂಡ್ ಮಾಡಿ ಮಾತಾಜಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಯಾರ್ದು ನೆಟ್ ಇಲ್ಲ, ಏನೋ ಕೇಳ್ತಾ ಇದ್ದಲ್ಲಪ್ಪ, ಅರ್ಥ ಆಗುದಿಲ್ಲ. ಹರೇ ಕೃಷ್ಣ ಹೇಳ್ತಿದ್ದಾರೆ, ಅದು ಎಳಿತಾ ಇದೆ. ಹೌದಾ? ಹೌದು ಮಾತಾಜಿ. ಹರೇ ಕೃಷ್ಣ. ಎಂಡ್ ಮಾಡಿ.